ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘ ಎರಡೂರಿನ 10 ಸಂಸ್ಥರಿಂದ ಸ್ಥಾಪಿಸಲ್ಪಟ್ಟಂತಹ ಈ ಸಂಸ್ಥೆ ಕಳೆದ 2 ವರ್ಷಗಳಿಂದ ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭವಾಗುವುದಕ್ಕಿಂತ ಮೊದಲು ಎಲ್ಲರಿಗೂ ಅಭಿನಂದನೆಗಳು. ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಶ್ರೀ ದೇವರನ್ನು ಸ್ತುತಿಸುವುದು ಪ್ರಾಮುಖ್ಯವಾಗಿದೆ. ಹಾಗೆ ಪ್ರಾರ್ಥನೆಯನ್ನು ಗೈಯಲಿದ್ದಾರೆ ಸೃಷ್ಟಿ ಸೋಮೇಶ್ವರ್ ಇವರು. ದಯವಿಟ್ಟು ಸೃಷ್ಟಿ ಸೋಮೇಶ್ವರ್ ಅವರು ವೇದಿಕೆಗೆ ಆಗಮಿಸಿ ಪ್ರಾರ್ಥನೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಉಡಲು ದುಳೈಗೆ ನದೊಂಜಿ ತುಡರು ಅರ್ಲು ಲೆಕ್ಕ ಮಲ್ತು ಕಬಿದಿ ಮಪ್ಪು ಮಯ ಕೊಡೆನ್ನ ಕೈನು ಪತ್ತು ನಡಪಾಲ ಓ ಭಗವತಿ ಓ ದ್ರಾಮರಿ ಓ ಭಗವತಿ ಓ ದ್ರಾಮರಿ ಪುಣ್ಯದೊಂಜಿ ಪರಿಪುಯಿಯೇ ಮೈಮೇದ ಮಾಮೇರುಯಿರೆ ಪುಣ್ಯದೊಂಜಿ ಪರಿಪುಯಿರೆ ಮೈಮೇದ ಮಾಮೇರುಯಿರೆ ಕರುಣೆದೊಂಜಿ ಕಣ್ಣೀರೆ ನಲ್ಮೆದೊಂಜಿ ನಿರಲೈರೆ ಓ ಭಗವತಿ ಓ ದ್ರಾಮರಿ ಓ ಭಗವತಿ ಓ ಬ್ರಾಹ್ಮರಿ ಉಡಲು ದುಳೈಗೆ ನದೊಂಜಿ ತುಡರು ಅರ್ಲು ಲೆಕ್ಕ ಮಲ್ತು ಕಬಿದಿ ಮಪ್ಪು ಮಯ ಕೊಡೆನ್ನ ಕೈನು ಪತ್ತು ನಡಪಾಲ ಓ ಭಗವತಿ ಓ ಬ್ರಾಹ್ಮರಿ. ಪ್ರಾರ್ಥನೆಯನ್ನು ಗೈದಂತಹ ಸೃಷ್ಟಿ ಸೋಮೇಶ್ವರ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಸ್ವಾಗತ ಶ್ರೀ ಭಗವತಿ ತಾಯಿಯನ್ನು ಸ್ಮರಿಸುತ್ತಾ ಶ್ರೀ ಭಾರತಾಂಬೆಯ ಪಾದಕಮಲಗಳಿಗೆ ವಂದಿಸುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಗಣ್ಯ ಅತಿಥಿಗಳಿಗೆ ಹಾಗೂ ಅಪಾರ ಸ್ಥಾನಿಕರಿಗೆ ಆತ್ಮೀಯರಾದ ಗೌರವಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘ ಎರಡೂರಿನ ಸಭೆಯ ಸದಸ್ಯರ ವತಿಯಿಂದ ವಿದ್ಯಾರ್ಥಿಗಳಿಗೆ ನೀಡುವ ವಿದ್ಯಾ ಪ್ರೋತ್ಸಾಹಧನ ವಿತರಣಾ ಇಂದಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಮತ್ತು ನಮ್ಮ ಮೂರೂರ ಬೋವಿ ಮಹಾಸಭೆಯ ಅಧ್ಯಕ್ಷರಾಗಿರುವಂಥ ಹರೀಶ್ ಟಿ ಉಚ್ಚಿಲ್ ಇವರಿಗೆ ನಮ್ಮ ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀ ಕರುಣಾಕರ್ ಕೋಟೆಕಾರ್ ಇವರು ಸ್ವಾಗತವನ್ನು ನೀಡಿ ಇವರಿಗೆ ಶಾಲು ಹಾಗೂ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತಿಥಿ ದೇವೋಭವ, ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಹಾಗೂ ಆಚಾರ. ಅದೇ ರೀತಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವ ಶ್ರೀ ಡಾಕ್ಟರ್ ಅರುಣ್ ಉಳ್ಳಾಲ್, ಪ್ರಾಧ್ಯಾಪಕರು, ಸಂತ ಅಗ್ನಿಸ್ ಕಾಲೇಜು ಮಂಗಳೂರು, ಉಚಿತ ಧರ್ಮ ಶಿಕ್ಷಣ ಸ್ಥಾಪಕರು ಹಾಗೂ ಇವರು ಧರ್ಮ ಬೋಧಕರು ಹಾಗೂ ಅನೇಕ ಮಕ್ಕಳಿಗೆ ಭಜನೆಯನ್ನು ಸಂಕೀರ್ತನೆಯನ್ನು ಪರಿಪಾಠಗೊಳಿಸಿದವರು. ಇವರಿಗೆ ನಾವು ಯಾವಾಗಲೂ ಕೃತಜ್ಞತರಾಗಿದ್ದೇವೆ. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯ ಕರೆಯೊಳಗೆ ಹೋಗೊಟ್ಟು ಬಂದಿದ್ದಾರೆ. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ, ಹಾಗೆ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕಾರ್ಯದರ್ಶಿಯಾಗಿರುವಂಥ ಶ್ರವಣ್ ಬೆಳ್ಚಪ್ಪಾಡರು ಇವರು ಆತ್ಮೀಯವಾಗಿ ಹೂಗುಚ್ಛ ಹಾಗೂ ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ
ಗುರುಸ್ಥಾನದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಅಡ್ಕಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾಗಿರುವಂಥ ಬಾಲಕಾರ್ನವರು, ಆಡಳಿತ ಮುಕ್ತೇಶ್ವರು ಅಡ್ಕಶ್ರೀ ಭಗವತಿ ಕ್ಷೇತ್ರ. ಇವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಮಾಜಿ ಅಧ್ಯಕ್ಷರಾಗಿರುವಂಥ ಹಾಗೂ ನೆತ್ತಿಲ ಶ್ರೀ ಗುತ್ಯಮ್ಮ ಭಗವತಿ ಕ್ಷೇತ್ರದ ಅರ್ಚಕರಾಗಿರುವಂಥ ಸಂತೋಷ್ ಪೂಜಾರಿ ಇವರು ಶಾಲು ಹಾಗೂ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮ ಸಂಘದ ಅಂದರೆ ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘದ ಪ್ರಸ್ತುತ ಅಧ್ಯಕ್ಷರು ಇದ್ದಾರೆ. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಹಾಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಜೀವನ್ ಸೋಮೇಶ್ವರ್ ಇವರು ಹೂಗುಚ್ಛ ಹಾಗೂ ಶಾಲನ್ನು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಸ್ಥಾನದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘದ ಮಾಜಿ ಅಧ್ಯಕ್ಷರು, ನೆತ್ತಿಲ ಗುತ್ಯಮ್ಮ ಭಗವತಿ ಕ್ಷೇತ್ರದ ಅರ್ಚಕರು ಆಗಿರುವಂತಹ ಸಂತೋಷ್ ಪೂಜಾರಿ ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶ್ರೀ ರವೀಂದ್ರ ಮೂಲೆಚ್ಚ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು, ಬಂದು ಸ್ವಾಗತವನ್ನು ಹಾಗೂ ಹೂಗುಚ್ಛವನ್ನು ಹಾಗೂ ಶಾಲಾ ನೀಡಿ ಸಹಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಎಲ್ಲ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದವರು, ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಾಕ್ಷಿಯಾದವರು ನಮ್ಮ ಅಹರ್ನಿಶಿ ಈ ಸಂಸ್ಥೆಯಲ್ಲಿ ದುಡಿಯುವಂತಹ ಶ್ರೀಯುತ ಶ್ರವಣ ಬೆಳ್ಚಪಾಡರು. ಇವರು ಈ ಕಾರ್ಯದರ್ಶಿ ಆದಂದಿನಿಂದ ಒಳ್ಳೆಯ ಕಾರ್ಯಕ್ರಮಗಳು ನಡೆಸ್ತಾ ಬರಬೇಕು, ಈ ಸಂಸ್ಥೆಗೆ ಒಳ್ಳೆಯ ಒಂದು ಹೆಸರನ್ನು ತರಬೇಕು ಎಂಬ ಉದ್ದೇಶದಿಂದ ಒಳ್ಳೆಯ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಅಂದರೆ ಪ್ರತಿ ವರ್ಷವೂ ಹೊಸ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಬೇಕು ಅಂತೇಳಿ ಅಂಥ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಆಯೋಜನೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಬೆಂಬಲ ನೀಡಿದವರು ಕಾರ್ಯದರ್ಶಿ ಆಗಿರುವಂಥ ಶ್ರೀಯುತ ಶ್ರವಣ ಬೆಳ್ಚಪಾಡರು. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಶಾಲು ಹಾಗೂ ಹೂಗುಚ್ಛವನ್ನು ನೀಡಿ ರವಿ ಕಾರ್ನವರು ದಯವಿಟ್ಟು ವೇದಿಕೆ ಬರಬೇಕು, ಬಂದು ಅವರಿಗೆ ಶಾಲು ಹಾಗೂ ಹೂಗುಚ್ಛವನ್ನು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ. ಶಾಲು ಹಾಗೂ ಹೂಗುಚ್ಛವನ್ನು ನೀಡಿ ಸಹಕರಿಸಿದ ಹಾಗೂ ಸ್ವೀಕರಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಇನ್ನು ಮುಂದೆ ನಮ್ಮ ಕಾರ್ಯಕ್ರಮದ ಮುಂದಿನ ಹಂತ ದೀಪ ಬೆಳಗಿಸುವುದು. ಎಲ್ಲ ಗಣ್ಯರು ಆ ದೀಪದ ಎದುರಿಗೆ ಬಂದು ಅಂಧಕಾರವೆಂಬ ಕತ್ತಲಿನಿಂದ ಸುಜ್ಞಾನವೆಂಬ ಬೆಳಕಿನ ಕಡೆಗೆ ದೀಪವನ್ನು ಬೆಳಗಿಸಿ ಇಡೀ ನಮ್ಮ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ನಮ್ಮ ಸಂಸ್ಥೆಗೆ ಒಂದು ಪ್ರೇರಕರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಕ್ಷೇತ್ರದ ಮುಕ್ತೇಶ್ವರಾಗಿರುವಂತಹ ಬಾಲಕಾರ್ನವರು ಹಾಗೂ ನಮ್ಮ ಅತಿಥಿಗಳಾಗಿರುವಂತಹ ಶ್ರೀ ಅರುಣ್ ಉಳ್ಳಾಲ್ ಅವರು ಹಾಗೂ ಮೂರೂರ ಬೋವಿ ಮಹಾಸಭಾದ ಅಧ್ಯಕ್ಷರಾಗಿರುವಂತಹ ಹರೀಶ್ ಜಿ ಉಚ್ಚಿಲವರು ಹಾಗೂ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಕರುಣಾಕರ್ ಕೋಟೆಕಾರ್ ಅವರು ಹಾಗೂ ಸಂತೋಷ್ ಪೂಜಾರಿ ಅವರು ಹಾಗೂ ಶ್ರವಣ್ ಬೆಳ್ಚಪಾಡರು ಇವರು ದೀಪವನ್ನು ಬೆಳಗಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ವಿಘ್ನ ವಿನಾಯಕನ ಹಾಗೂ
ಶ್ರೀ ಭಗವತಿಗಳ ಸ್ವಾಮಿ ಸೋಮನಾಥ ದೇವರ ಸಂಪೂರ್ಣ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯು ಉತ್ತುಂಗದ ಶಿಖರಕ್ಕೆ ಏರುವಂಥ ಒಂದು ಸಮಯ ಅವಕಾಶಗಳು ನಮ್ಮ ಪಾಲಿಗೆ ಒದಗಿ ಬರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಎಲ್ಲ ಗಣ್ಯಾತಿ ಗಣ್ಯರಿಗೆ. ಈಗ ಒಂದು ಸಣ್ಣ ವರದಿಯನ್ನು ತಮ್ಮ ಮುಂದಿಡುತ್ತೇನೆ. ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘ ಎರಡೂರು 10 ಸಂವತ್ಸರು. ಇದರ ಸ್ಥಾಪನೆ 1938ರಲ್ಲಿ ಪ್ರಾರಂಭವಾದಂಥ ಎರಡೂರಿನ 10 ಸಂವತ್ಸರು. ಅಂದರೆ ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘ ಅಂದರೆ ಇಂದಿಗೆ 85 ವರ್ಷವನ್ನು ಪೂರೈಸಿದೆ. 1943ರಲ್ಲಿ ನಮ್ಮ ಅಡ್ಕಶ್ರೀ ಭಗವತಿ ಕ್ಷೇತ್ರದ ಮೇಲಿನ ಗೋಪುರದ ನಿರ್ಮಾಣ ಕಾರ್ಯವನ್ನು ನಮ್ಮ ಈ ಎರಡೂರಿನ ನಮ್ಮ ಈ ಸಂಘವು ವಹಿಸಿಕೊಂಡಿತ್ತು. ಹಾಗೂ ಈ ಸಂಸ್ಥೆ ಅನೇಕ ಹಿರಿಯರ ಅಧ್ಯಕ್ಷತೆಯಲ್ಲಿ ಸಂಸ್ಥೆಯನ್ನು ಮುನ್ನಡೆಸ್ತಾ ಬಂದಿರುತ್ತಾರೆ. ಪ್ರತಿ ವರ್ಷ ಅಡ್ಕಶ್ರೀ ಭಗವತಿ ಕ್ಷೇತ್ರದಲ್ಲಿ ಕರ್ಕಾಟಕ ಮಾಸದಲ್ಲಿ ಎರಡೂರಿನವರಿಗೆ ನೀಡಿರುವ ಪ್ರಸಾದವನ್ನು ಪ್ರಸ್ತುತ ದಿನದಂದು ಎರಡೂರಿನ ಸದಸ್ಯರಿಗೆ ವಿತರಿಸಲಾಗುವುದು. ಅಂದರೆ ಕರ್ಕಟ ಮಾಸದಲ್ಲೇ ಅದನ್ನು ಎಲ್ಲರಿಗೂ ವಿತರಿಸಲಾಗುವುದು. ಆ ದಿನದಂದೇ ಎಲ್ಲ ಒಂದು ವರ್ಷದ ಲೆಕ್ಕಾಚಾರವನ್ನು ಮುಂದಿಡಲಾಗುವುದು. ಪ್ರತಿ ವರ್ಷ ವಾರ್ಷಿಕ ಸಭೆಯನ್ನು ನಡೆಸಿಕೊಂಡು ಬರುತ್ತಿದ್ದು ಪ್ರತಿ ಮನೆಗೆ ವಾರ್ಷಿಕ ಬಾಗಿಲು ಬೆಳ್ಳಿ ವಂತಿಗೆ ₹100 ಸ್ವೀಕರಿಸಲಾಗುತ್ತಿದೆ. ನಂತರ ವಾರ್ಷಿಕ ಲೆಕ್ಕಪತ್ರ ಮಂಡನೆ ಮತ್ತು ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಹಿಂದೆ ಹಿರಿಯರು ಎರಡೂರಿನ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ನೀಡುತ್ತಿದ್ದರು ಮತ್ತು ನಮ್ಮ ಸಂಘದ ವತಿಯಿಂದ ಮದುವೆಯ ಸಂದರ್ಭದಲ್ಲಿ ಮದುಮಗ ಮತ್ತು ಮದುಮಗಳಿಗೆ ಬೇಕಾಗುವ ಮುಂಡೋಲೆ ಮತ್ತು 2 ಜೋಡಿ ಬಳೆಗಳನ್ನು ಈ ನಮ್ಮ ಸಂಸ್ಥೆಯು ನೀಡ್ತಾ ಇತ್ತು. ಅಡ್ಕಶ್ರೀ ಭಗವತಿ ಕ್ಷೇತ್ರದಲ್ಲಿ ಕೆಲವು ಸೇವಾ ಕಾರ್ಯಗಳು ನಮ್ಮ ಸಂಸ್ಥೆಯು ನಡೆಸಿರುವುದು ಉಲ್ಲೇಖ ಇದೆ. ಅಡ್ಕ ಮತ್ತು ನೆತ್ತಿಲ ಈ ಎರಡೂರಿನ 10 ಸಂವತ್ಸರ ವತಿಯಿಂದ ಸೋಮೇಶ್ವರದ ಕಡಲ ತಡದ ಬಳಿ ಇರುವ ಮೀನುಗಾರರ ರಕ್ಷಣೆಗಾಗಿ ಬಬ್ಬರ್ಯ ದೈವದ ಎಳನೀರು ಅಭಿಷೇಕ ವಾರ್ಷಿಕವಾಗಿ ನಡೆಸ್ತಾ ಬಂದಿರುತ್ತೇವೆ. ನಮ್ಮ ಎರಡೂರಿನ ಸಂಬಂಧಿಸಿದ ಯಾರಾದರೂ ನಿಧನ ಹೊಂದಿದಲ್ಲಿ ಅಂದಿನ ತುರ್ತು ವ್ಯವಸ್ಥೆಗೆ ₹3,000 ಮೊತ್ತವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಮನೆಯವರಿಗೆ ಈಗಲೂ ಸಹ ನೀಡಲಾಗುತ್ತಿದೆ. ಉಚ್ಚಿಲ ಊರ 10 ಸಂವತ್ಸರು ಕೋಟೆ ಬಳಿ ಸೋಮೇಶ್ವರ ಉಚ್ಚಿಲ ಇಲ್ಲಿ ಮೀನುಗಾರ ರಕ್ಷಣೆಯನ್ನು ಮಾಡುತ್ತಿರುವ ಆರಾಧ್ಯ ದೈವ ಶ್ರೀ ಬಬ್ಬರ್ಯ ದೈವದ ಗುಡಿಯ ಜೀರ್ಣೋದ್ಧಾರಕ್ಕಾಗಿ 11,000 ಮೊತ್ತವನ್ನು 17/12/2021ರಂದು ಧನ ಸಹಾಯವಾಗಿ ನೀಡಲಾಗಿದೆ. ಹಾಗೆ ಅಡ್ಕಶ್ರೀ ಭಗವತಿ ಕ್ಷೇತ್ರ ಸಭಾಮಂದಿರದ ನವೀಕರಣಕ್ಕಾಗಿ ₹10 ಲಕ್ಷ ಮೊತ್ತವನ್ನು ಸಾಲ ರೂಪದಲ್ಲಿ ಸಹಾಯಾರ್ಥವಾಗಿ ನೀಡಿದ್ದೇವೆ. ಅದನ್ನು ಈವಾಗಲೇ ಮರು ಸ್ವೀಕರಿಸಿದ್ದೇವೆ. ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕರ ಸಂಘದ ವಾರ್ಷಿಕ ಎಲ್ಲ ಕಾರ್ಯಕ್ರಮಗಳನ್ನು ಹಿರಿಯರು ನಡೆಸಿಕೊಂಡು ಬಂದಿರುವ ಹಾಗೆ ಇಂದಿಗೂ ಮುನ್ನಡೆಸ್ತಾ ಬಂದಿರ್ತೇವೆ. ಹಿರಿಯರ ಕಾಲದಲ್ಲಿ ನಮ್ಮ ಸಂಘದ ಕಟ್ಟಡದ ಬಾಡಿಗೆಯಿಂದ ಮೊತ್ತವನ್ನು ಜಮಾ ಮಾಡಿ ಅದರ ಉಳಿತಾಯದಿಂದ ವಿವಿಧ ಕಾರ್ಯಕ್ರಮಗಳಿಗಾಗಿ ಯೋಜನೆ ಮಾಡಿ ಇಂದಿನವರೆಗೆ ನಮ್ಮ ಎಲ್ಲ ಖಾತೆಯಲ್ಲಿರುವ ಒಟ್ಟು ಉಳಿತಾಯ ₹16,69,575 ಎಂದು ಹೇಳಲು ಹೆಮ್ಮೆ ಪಡ್ತೇವೆ. ಹಾಗೆ ಹೋದ ವರ್ಷದಲ್ಲಿ 28/8/2022-23 ವಿದ್ಯಾರ್ಥಿಗಳಿಗೆ ₹34,500 ಮೊತ್ತವನ್ನು ವಿದ್ಯಾ ಪ್ರೋತ್ಸಾಹಧನ ಕಾರ್ಯಕ್ರಮದ ಮುಖಾಂತರ ವಿತರಣೆ ಮಾಡಲಾಗಿದೆ. ಅಡ್ಕ ನೆತ್ತಿಲ ಬೋವಿ ಹಿತಕಾರಿ ಸಂಘ ಎರಡೂರಿನ 10 ಸಂವತ್ಸರ ವಂತಿಗೆಯಿಂದ ಅಡ್ಕಶ್ರೀ ಭಗವತಿ ಪ್ರಸಾದ ಸಭಾಮಂದಿರಕ್ಕೆ ನಾವು ಕೊಟ್ಟಂಥ ಈ ₹10 ಲಕ್ಷ ಅಂದರೆ ಸಾಲ ರೂಪವಾಗಿ ಕೊಟ್ಟಂಥ ₹10 ನಾವು ಮರು ಸ್ವೀಕರಿಸಿದ್ದೇವೆ. ಅದರ ಬಡ್ಡಿ ದರ ಅಂದರೆ ₹3,51,386 ನಾವು ನಮ್ಮ ಇದೇ ಸಂಸ್ಥೆಯಿಂದ ಸಹಾಯಾರ್ಥವಾಗಿ ನಾವು ಅಡ್ಕಶ್ರೀ ಭಗವತಿ ಸಭಾ ಮಂದಿರಕ್ಕೆ ಕೊಟ್ಟಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಇದು ವರದಿ. ಮುಂದೆ ನಮ್ಮ ಈ ಕಾರ್ಯಕ್ರಮದ ಮುಂದಿನ ಹಂತ ಎಲ್ಲ ಗಣ್ಯರು 2 ಅನಿಸಿಕೆಗಳನ್ನು 5 ಅಥವಾ 10 ನಿಮಿಷಕ್ಕೆ ಮೀರದೆ ಹೇಳಬೇಕಾಗಿ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತೇವೆ. ಮೊದಲನೇದಾಗಿ
ನಮ್ಮ ಇವತ್ತಿನ ಈ ಸಂಸ್ಥೆಯ ಅಂದರೆ ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಕರುಣಾಕರ್ ಕೋಟೆಕಾರ್ ಇವರು ದಯವಿಟ್ಟು 5 ನಿಮಿಷದ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತೇವೆ. ನಮ್ಮ ಈ ಸಂಘವು 1938-39ರಲ್ಲಿ ಸ್ಥಾಪನೆ ಆಯಿತು. ನಮ್ಮ ಹಿರಿಯರ ಈ ಆಶೀರ್ವಾದದಿಂದಾಗಿ ಈ 85 ವರ್ಷದಲ್ಲಿ ನಾವು ಈ ಸಂಘದ ವತಿಯಿಂದ ಹಲವಾರು ಯೋಜನೆಗಳನ್ನು ಹಾಕುತ್ತಾ ಬಂದಿದ್ದೇವೆ. ನಮ್ಮ ಅಡ್ಕ ಭಗವತಿ ದೇವಸ್ಥಾನಕ್ಕೆ ಬೇಕಾಗಿ ಅವರಿಗೆ ಅವಶ್ಯವಾಗಿ ಇದ್ದಾಗ ಅದಕ್ಕೆ ಬೇಕಾದ ಧನ ಸಹಾಯ ವಸ್ತು ರೂಪದ ಕಾಣಿಕೆಯಾಗಿ ನಾವು ನಮ್ಮ ವತಿಯಿಂದ ಆದಷ್ಟು ಅನುದಾನವನ್ನು ಕೊಡುತ್ತಾ ಬಂದಿದ್ದೇವೆ. ಅದೇ ನಮ್ಮ ಹಿರಿಯರು ಸ್ಥಾಪನೆ ಮಾಡಿ ನಮ್ಮ ಈ ವಿದ್ಯಾ ಪ್ರೋತ್ಸಾಹ ಧನವನ್ನು ಆರಂಭಿಸುತ್ತಾ ಬಂದಿದ್ದರು. ಕಾಲಕ್ರಮೇಣವಾಗಿ ಅದು ಏನೋ ಉಳಿತಾ ಬಂದಿತ್ತು. ಅದನ್ನು ಒಂದು 2 ವರ್ಷದಿಂದ ನಾವು ಅಧ್ಯಕ್ಷರಾಗಿ ಬಂದ ನಂತರ ಅದನ್ನು ಮಾಡಿಕೊಂಡು 2 ವರ್ಷದಿಂದ ಈ ವಿದ್ಯಾರ್ಥಿ ಧನವನ್ನು ಕೊಡುತ್ತಾ ಬಂದಿದ್ದೇವೆ. ಈ ವಿದ್ಯಾರ್ಥಿ ಧನವನ್ನು ಕೊಡುವುದರಿಂದ ಅವರ ವಿದ್ಯಾರ್ಥಿ ಯೋಜನೆಗೆ ಅಷ್ಟು ಉಪಯೋಗವೇನು ಅಂತಲ್ಲ, ಆದರೂ ನಮ್ಮ ವತಿಯಿಂದ ಆದಷ್ಟು ಸಹಾಯವನ್ನು ಮಾಡುತ್ತಾ ಇದ್ದೇವೆ. ಅದರಿಂದ ಅವರಿಗೆ ಒಳ್ಳೆಯ ಫಲ ಸಿಗಬಹುದೆಂದು ನನ್ನ ಅನಿಸಿಕೆ. ಆದುದರಿಂದ ಈ ಅವಕಾಶವನ್ನು ನನಗೆ ಕೊಟ್ಟದ್ದಕ್ಕಾಗಿ ನನ್ನ ಈ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆಲ್ಲರಿಗೂ ಉಪಯುಕ್ತವಾದಂಥ ಮಾಹಿತಿಯನ್ನು ನೀಡಿ ಇವತ್ತಿನ ಕಾರ್ಯಕ್ರಮದ ಒಳ್ಳೆಯ ಅನಿಸಿಕೆಗಳನ್ನು ನೀಡಿದಂಥ ಕರುಣಾಕರ್ ಕೋಟೆಕಾರ್ ಇವರಿಗೆ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಮುಂದಿನ ಸಂತೋಷ್ ಪೂಜಾರಿ ಅರ್ಚಕರು ನೆತ್ತಿಲ ಶ್ರೀ ಗುತ್ಯಮ್ಮ ಭಗವತಿ ಕ್ಷೇತ್ರ ಇವರು ದಯವಿಟ್ಟು 2 ಮಾತನ್ನು ಹೇಳಬೇಕಾಗಿ ಕೇಳಿಕೊಳ್ತೇವೆ. ಅವರ ಉಪಸ್ಥಿತಿಯಲ್ಲೇ ಸಹಮತವನ್ನು ಸೂಚಿಸಿದ್ದಾರೆ, ನಾನು ಮಾತನಾಡಿದ ಹಾಗೆ ಅಂತೇಳಿ. ಹಾಗೆ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಶ್ರೀ ಬಾಲಕಾರ್ನವರು 2 ಮಾತನ್ನು ಹೇಳಬೇಕಾಗಿ കേൾക്കൊಳ್ತೇವೆ. ഞമ്മ നമ്പിക്കൊണ്ട് പറഞ്ഞങ്ങനത്തെ മോറാൾ തമ്പ്രാക്കന്മാരെ മുന്നേ വെച്ചിട്ട്, അതേപോലെ സ്റ്റേജിൽ ഉള്ളങ്ങനത്തെ ഗണ്യ വ്യക്തികളെല്ലാം മുന്നേ വെച്ചിട്ട്, കാതെ ഇരുന്നങ്ങനത്തെ ഗണ്യ വ്യക്തികളെ മുന്നേ വെച്ചിട്ട് വന്നവരെല്ലാവരും മുന്നേ വെച്ചിട്ട് ഒരു 2 പതക്കും. അപ്പോൾ ಈ ಸಂಘತನ ಇದು ಚೆಲ್ಲಂಗೆ ನನಗೆ ಸುರುನಿಂಗಿട്ട് ಗೊಂತುಂಡು ಆಯಂಗಿನ ಅಡ್ಕത്തെ നാട്ടിനടങ്ങുന്നു ചെല്ലിട്ട് ഞങ്ങൾ ചെല്ലുന്നു. ಅಡ್ಕ ನೆತ್ತಿಲ ಮಲಯಾಳಿ ಬೋವಿ ಸಹಕಾರಿ ಸಂಘ ಆಯಂಗೆ ಇದು ಇತ್ರ ಪಣಿ ಹಾಕಿ ಹೇಳ್ಬಿಟ್ಟು ನನಗೆ ಇಪ್ಪಳೆ ಗೊಂತಾಯಿದೆ. ಇದು 1938 ಇತ್ರ ಎಲ್ಲ ಪಣಿ ಹಾಕಿಕೊಂಡು ಬರ್ನು ನಮ್ಗೆ എൻ്റെ അറിവ് എന്തില്ല. ഇപ്പോൾ ഈ സർത്തി എനിക്ക് ചെല്ലുന്നതുകൊണ്ട് മാത്രം ഇത് കൊണ്ട് ഇത്ര എല്ലാം പണി ആക്കി നീ ಹೇಳ್ಬಿಟ್ಟು ಭಾರಿ നല്ല പണ്ട് നിങ്ങട്ട് ഞങ്ങൾ ಹಿರಿಯമാരങ്ങനത്തെ ഒരു നല്ല ഒരു ಯೋಚನೆ ഉണ്ടായിനി. പഠിക്കുന്ന പിള്ളേർക്ക് ഞങ്ങൾ സഹായിക്കണം. അതേപോലെ വേറെ വിധത്തിൽ ഞങ്ങളുടെ മോയർക്കാവട്ടെ നമ്മുടെ ജാതി ബാന്ധവർക്കാവട്ടെ എന്ത് ತೊಂದರೆ ഉണ്ടോ അതിലേക്ക് എങ്ങനത്തെ അങ്ങ് സ്പന്ദന ആവണമെങ്കിൽ അങ്ങനത്തെ ഒരു നല്ല ഉദ്ദേശം വെച്ചിട്ട് സുറാക്കി അങ്ങനത്തെ ಈ ಸಂಘം ഇത് ഇനി മുന്നേക്കും നല്ല ആവട്ടു. ഇനി മുന്നേക്ക് ഇതിനകത്ത് ಯಾರ ಹಾಕುന്നങ്ങത്തെ ಪಾಣಿ ಹಾಕುന്നങ്ങത്തെ ಯೋಗ್ಯವಾಗಿ ಆ തമ്പ്രാട്ടിമാർ അവർക്ക് ഉണ്ടാക്കിയിട്ട് കൊടുക്കട്ട്. അതേപോലെ മുന്നേക്ക് പോട്ടു. അതേപോലെ ഈ അടുക്കത്തെ നാട്ടിനാണെങ്കിൽ അങ്ങനെ ഉണ്ട്, അങ്ങനെ പോലെ ഉച്ചിലത്തെ നാട്ടിനാണെങ്കിൽ എൻ്റെ തലപ്പാടിൻ്റെ നാട്ടിനാണെങ്കിൽ അവരും ഇങ്ങനെ ആക്കുമെന്ന് ಹೇಳ್ಬಿಟ್ಟು എൻ്റെ ഒരു ಅಭಿಲಾಷ. ಅವರು ഇങ്ങനെ ಸಂಘ ಸಂಸ್ಥೆ ഉണ്ടാക്കിയിട്ട് ಎಲ್ಲರಿಗೂ ಸಪೋರ್ಟ್ ಕೊಡ್ತಿಟ್ಟು ಬರணும் ಹೇಳ್ಬಿಟ್ಟು ಕೊಡ್ಕೊಂಡು ಹೇಳ್ಬಿಟ್ಟು എൻ്റെ ഒരു ಭಾವನೆ. അപ്പോൾ ഈ സംഘ ಸಂಸ್ಥೆ ಏನಿಯೂ ನಲ್ಲೆಲ್ಲಿ ಬೆಳಗಟ್ಟು ಹೇಳ್ಬಿಟ್ಟು തമ്പ്രാട്ടിമാർക്ക് പ്രാർത്ഥന ആക്കിയിട്ട് എൻ്റെ 2 പതുക്കത്തെ ನೆಪ್ಪಿക്കണം. നല്ല ಆಶೀರ್ವಾದ തന്നങ്ങത്തെ ಬಾಲಕಾರ್ನರ್ಗೂ ನಮ್ಮ ಅಭಿನಂದನೆ ಸಲ್ಲಿക്കുന്നു. ಮುಂದಿನ ಭಾಷಣಕಾರರು ನಮ್ಮ ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘದ ಕಾರ್ಯದರ್ಶಿಯಾಗಿರುವಂಥ
ಶ್ರೀ ಶ್ರವಣ ಬೆಳ್ಚಪ್ಪಾಡರು ಇವರು ಎರಡು ಮಾತನ್ನು ಹೇಳಬೇಕಾಗಿ ಕೇಳಿಕೊಳ್ತೇವೆ. ಭಗವತಿ ಪ್ರಸನ್ನ ದೇವಿಗೆ ಪಾದವನ್ನು ಮುಟ್ಟುತ್ತಾ ಹಾಗೂ ಇನ್ನು ಶುಭ ಸಂಜೆ ಶುಭ ದಿನ, ಯಾಕಂದರೆ ಒಳ್ಳೆಯ ಇವತ್ತು ಸ್ವಾತಂತ್ರ್ಯೋತ್ಸವ. ಪ್ರಥಮವಾಗಿ ಭಾರತಾಂಬೆಯ ಪಾದಕಮಲಗಳಿಗೆ ವಂದಿಸುತ್ತಾ ಇಂದಿನ ಶುಭ ದಿನದಂದು ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಂದು ನಮಗೆ ಒಂದು ಹೆಮ್ಮೆ ಆಗ್ತಿದೆ. ಯಾಕಂದರೆ ಇಂದಿನ ಈ ಕಾರ್ಯಕ್ರಮ ಎಷ್ಟೋ ಹಿರಿಯರು ನಮಗೆ ಬುನಾದಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಎತ್ತರಕ್ಕೆ ಸ್ವಲ್ಪ ಬೆಳೆಸಬೇಕು ಅಂತ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ಅದಕ್ಕೆ ಸ್ವಲ್ಪ ರೆಕ್ಕೆ ಪುಕ್ಕವನ್ನು ಕೊಟ್ಟು ಸ್ವಲ್ಪ ಅಂದಗೊಳಿಸಿ ಅದನ್ನು ಈ ರೀತಿ ಮಾಡುವಂಥ ಯೋಜನೆ ಮುಖಾಂತರ ಇದಕ್ಕೆ ಸಂಪೂರ್ಣ ಸಹಕಾರ ಇನ್ನೂ ಬೇಕು, ಸಾಕಾಗ್ತಿಲ್ಲ. ಜನ ಮಕ್ಕಳೆಲ್ಲ ಖಾಲಿ ಕಾಣ್ತಾ ಉಂಟು. ಯಾಕಂದರೆ ನಾವು ಎಷ್ಟು ಇನ್ನೂ ಈಗ 2 ವರ್ಷ ಆಗ್ತಾ ಮಾಡ್ತು ಇದನ್ನು ಸ್ವಲ್ಪ ವೇದಿಕೆಯಲ್ಲಿ ಮಾಡ್ತಾ. ಇನ್ನು ಮುಂದಕ್ಕೆ ಇದನ್ನು ಒಳ್ಳೆಯ ರೂಪದಲ್ಲಿ ಅದನ್ನು ಬೆಳೆಸಬೇಕು. ಅದನ್ನು ಆ ಮಕ್ಕಳಿಗೆ ಅದರ ವಿದ್ಯಾರ್ಥಿ ಮತ್ತು ಕೆಲವು ಕಾರ್ಯಕ್ರಮಗಳನ್ನು ನಿಯೋಜನೆ ಮಾಡಬೇಕು. ಈ ಊರಿನ ಆ ವ್ಯವಸ್ಥೆಯನ್ನು ಎಲ್ಲರಿಗೆ ಮುಟ್ಟುವಂತಾಗಬೇಕು ಅಂತ ಒಂದೇ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮುಂದಿನ ಈ ವರ್ಷ ನಾವು ಮಕ್ಕಳಿಗೆ ನೃತ್ಯ ಕಾರ್ಯಕ್ರಮವನ್ನು ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಸ್ಪಂದನೆ ಸ್ವಲ್ಪ ಮಟ್ಟಿಗೆ ಸಿಕ್ಕಿದೆ. ಇನ್ನೂ ಅದಕ್ಕೆ ಸಹಕಾರ ಬೇಕು. ಇನ್ನು ಮುಂದಕ್ಕೆ ಈ ಸಹಕಾರವನ್ನು ಬಯಸ್ತಾ ಇದ್ದೇವೆ ನಿಮ್ಮಿಂದ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಗಣ್ಯಾತಿಗಳು ಇದ್ದಾರೆ. ಹಾಗೂ ನಾವು ವಿನಂತಿಸಿದ್ದೇವೆ, ನಮ್ಮ ಮುಖ್ಯ ಅತಿಥಿಯಾಗಿ ಇವತ್ತು ಅರುಣ್ ಉಳ್ಳವರು ಇದ್ದಾರೆ. ಕಾರಣ ವಿದ್ಯಾರ್ಥಿಗಳಿಗೆ ಅವರೊಬ್ಬರು ಪ್ರಾಧ್ಯಾಪಕರು, ಹಾಗೆ ಉಚಿತ ಧರ್ಮ ಶಿಕ್ಷಣ ಸ್ಥಾಪಕರು ಆಗಿರುವಂಥ ಅರುಣ್ ಉಳ್ಳವರು. ಅವರ ಬಗ್ಗೆ ಎಲ್ಲರಿಗೆ ತಿಳಿಬೋದು. ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ವಿವರವಾಗಿ ಶಿಕ್ಷಣ, ಸಂಸ್ಕಾರ, ಧರ್ಮದ ಬಗ್ಗೆ ಯಾವ ಪ್ರಕಾರ ಆ ಕ್ರಮವನ್ನು ಹೊಂದಿಸಬೇಕು, ಗೌರವಿಸಬೇಕು, ಆ ದೈವಾರಾಧನೆ ಇದರ ಬಗ್ಗೆ ನಮಗೆ ವಿವರವಾಗಿ ಏನು ಅವರು ಮನವೊಲಿಸಲಿಕ್ಕಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಧರ್ಮ ಶಿಕ್ಷಣ ಅಂತ ಹೇಳುವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನನಗೆ ಒಂದು ಉದ್ದೇಶ ಉಂಟು. ಆದರೆ ಮುಂದಿನ ದಿನದಲ್ಲಿ ಮಕ್ಕಳು ಅದನ್ನು ಮೂರೂರ ಸಭೆ ಅಧ್ಯಕ್ಷರಲ್ಲಿ ವಿನಂತಿ, ಅದಕ್ಕೆ ಒಂದು ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟರೆ ಆ 2 ಊರಿನವರು ಅದಕ್ಕೆ ಒಟ್ಟಿಗೆ ನಿಂತು ಮುಂದಿನ ಕಾರ್ಯಕ್ರಮದಲ್ಲಿ ಇಲ್ಲಿ ಒಂದು ಧರ್ಮ ಶಿಕ್ಷಣ ಮಾಡುವಂಥ ಯೋಜನೆಯನ್ನು ನಾವು ಅದಕ್ಕೆ ಒಂದು ಮುನಾದಿ ಆಗ್ತಿದ್ದೇವೆ. ವಾರದಲ್ಲಿ 1 ದಿವಸ 1 ಗಂಟೆ ಕ್ಲಾಸ್ ಇರ್ತದೆ. ಈಗ ತೊಕೊಟ್ನಲ್ಲಿ ಮಾಡ್ತಾ ಇದ್ದಾರೆ ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರದಲ್ಲಿ. ಅದನ್ನು ಇಲ್ಲಿನ ಪರಿಸರಕ್ಕೆ ಉಚ್ಚಿಲ, ನಾವು ಅಡ್ಕ ಊರಿನ ಅಂತ ಇಲ್ಲ, ಉಚ್ಚಿಲ ಎಲ್ಲಿಂದ ಈ ಊರಿನ ಇಡೀ ಪರಿಸರದವರು ಅದಕ್ಕೆ ಭಾಗವಹಿಸ್ಬೋದು. ಆ ಧರ್ಮ ಶಿಕ್ಷಣದಲ್ಲಿ ನಮಗೆ ಅನೇಕ ಮಾಹಿತಿಗಳು ನಮಗೆ ಸಿಗ್ತದೆ. ಹಾಗೂ ಅದನ್ನು ಮುಂದಿನ ರೀತಿಯಲ್ಲಿ ಯಾವ ರೀತಿ ಯೋಜನೆ ಮಾಡಬೇಕು ಅದಕ್ಕೆ ನಮಗೆ ಸಹಕಾರ ನೀಡಬೇಕು ಅಂತ ನಿಮ್ಮ ವಿನಂತಿ ಕೈ ಮುಗಿದು ವಿನಂತಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನು ಈ ಕಾರ್ಯಕ್ರಮವನ್ನು ಯೋಗಿಸುವಂಥ ಹಾಗೂ ಮಾಡುವಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸಹಕಾರ ಇರಲಿ. ಆ ತಾಯಿ ಭಗವತಿ ಮಾತೆಯು ಅದಕ್ಕೆ ಭಿನ್ನಸಹ ನಿಂತು ಆ ಕಾರ್ಯವನ್ನು ಮಾಡಿಸುವಂಥ ಯೋಗವನ್ನು ಭಾಗ್ಯವನ್ನು ಕೊಡಲಿ ಅಂತ ಹೇಳುತ್ತಾ ಆ 2 ಮಾತು ಹೇಳಿದ್ದಕ್ಕೆ ಧನ್ಯವಾದಗಳು. ಕಾರ್ಯದರ್ಶಿಯಾಗಿ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂಥ ಶ್ರೀ ಶ್ರವಣ ಬೆಳ್ಚಪ್ಪಾಡರು ಇವರಿಗೆ ವಂದನೆಗಳು. ಮುಂದೆ ಕಾರ್ಯಕ್ರಮದ ಪ್ರಮುಖ ಘಟ್ಟ ಏನಂತ ಹೇಳಿದರೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರು ಪ್ರಾಧ್ಯಾಪಕರು, ಸಂತ ಆಗ್ನೆಸ್ ಕಾಲೇಜು ಮಂಗಳೂರು, ಉಚಿತ ಧರ್ಮ ಶಿಕ್ಷಣ ಸ್ಥಾಪಕರು, ಹಾಗೂ ಇವರು ಭಜನಾ ತರಬೇತಿದಾರರು ಹಾಗೂ ಧರ್ಮ ಸಂಸ್ಕೃತಿಯನ್ನು ಬೋಧಿಸುವಂಥ ಒಂದು ಉಪನ್ಯಾಸಕರು. ಅನೇಕ ಕಡೆಗಳಲ್ಲಿ ಇವರ ಮಾತುಗಾರಿಕೆ ಹಾಗೂ ಇವರು ಯಾವ ರೀತಿಯಲ್ಲಿ ಧರ್ಮ ಶಿಕ್ಷಣವನ್ನು ಬೋಧಿಸ್ತಾರೆ ಅಂತೇಳಿ ತಾವೆಲ್ಲರೂ ನೋಡಿದ್ದೀರಾ, ಕೇಳಿದ್ದೀರಾ. ಒಟ್ಟು 63 ಮನೆ ನಮ್ಮ ಅಡ್ಕ ನೆತ್ತಿಲ ಇದರಲ್ಲಿ ವ್ಯಾಪ್ತಿಯಲ್ಲಿ ಬರ್ತದೆ. ಅದರಲ್ಲಿ ಸಾಧಾರಣ ಕಮ್ಮಿ ಅಂತ ಹೇಳಿದರೆ ಒಂದು 25-30 ಮನೆಯವರು ಮಾತ್ರ ಈಗ ಇರುವುದು. ಯಾಕೆಂತ ಹೇಳಿದರೆ ಬಾಕಿ ಎಲ್ಲರೂ ಮುಂಬೈಯಲ್ಲಿದ್ದಾರೆ. ಮುಂಬೈಯಲ್ಲಿರುವ ಕಾರಣ ಇಲ್ಲಿಗೆ ಬರಲು ಅನಾನುಕೂಲ. ನಮ್ಮ ಊರಿನಲ್ಲಿ ಯಾರಿದ್ದಾರೋ ಅಂಥ ಮಕ್ಕಳಿಗೆ ಮಾತ್ರ ನಾವು ಇವತ್ತಿನ ದಿವಸ ವಿದ್ಯಾ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ನಮ್ಮ ಊರಿನಲ್ಲಿರುವಂಥ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ, ಅವರಿಗೆ ಮುಂದಿನ ಶೈಕ್ಷಣಿಕ ರಂಗದಲ್ಲಿ ಉನ್ನತವಾದಂಥ ಪ್ರಗತಿಯನ್ನು ಅವರು ಕಾಣಲಿ ಎಂಬ ಉದ್ದೇಶದಿಂದ ಹಿರಿಯರು ಮಾಡಿಸಿಕೊಟ್ಟಂಥ ಒಂದು ಭದ್ರ ಬುನಾದಿಯನ್ನು ಹಾಕಿಸಿಕೊಟ್ಟಿದ್ದಾರೆ ಹಿರಿಯರು. ಅದನ್ನು ನಾವು ಕಿರಿಯರು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಶ್ರೀಯುತ ಅರುಣ್ ಉಳ್ಳಾಲ್ ಅವರೇ, ನಮ್ಮ ಇವತ್ತಿನ ಈ ಇಂದಿನ ಪೀಳಿಗೆಯ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ನೀಡುವುದರ ಮುಖಾಂತರ ತಮ್ಮ ಮಾತುಗಾರಿಕೆಯಲ್ಲಿ ಒಳ್ಳೆಯ ಒಂದು
ಆಶಾಕಿರಣವನ್ನು ನಾವು ನಿರೀಕ್ಷಿಸುತ್ತೇವೆ ಅಂತ ಹೇಳ್ತಾ ಮುಂದಿನ ವೇದಿಕೆಯನ್ನು ತಮಗೆ ಹಸ್ತಾಂತರಿಸುತ್ತಿದ್ದೇವೆ. ತಾಳಿಯು ಲಲಿತ ವಿದ್ಯಾ ಸದನೆ ಶಾರದೆ ನೀನೆ ತ್ರೈಗುಣಶೀಲೆಯು ಎನ್ನುವ ಸತ್ಕೀರ್ತಿಯಲ್ಲಿ ಮೆರೆಯುತ್ತಿರುವ ಮೋಯಮಾದ ಕಮಾರ ಚರಣಾರವಿಂದಗಳಿಗೆ ಅತ್ಯಂತ ವಿಧೇಯ ಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸಿ 10 ಇಲ್ಲಂಗಳ 11ನೇ ಕ್ಷೇತ್ರದಲ್ಲಿ ಪರಿಕಲಿತರಾಗಿರುವ ಎಲ್ಲ ಸಹೃದಯರಿಗೂ ನಲುಮೆ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿರುವಂತಹ ಹಿರಿಯರ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಸ್ನೇಹಿತರೆ, ಒಂದಷ್ಟು ಹೊತ್ತು ನನ್ನ ಮಾತಿನ ಕಡೆಗೆ ನೀವು ಕಿವಿಗೊಟ್ಟರೆ ಈ ಕಾರ್ಯಕ್ರಮದಲ್ಲಿ ನನ್ನ ಮೇಲೆ ಇಟ್ಟ ನಿರೀಕ್ಷೆ ಅಪೇಕ್ಷೆಗಳು ಸಾರ್ಥಕ ಆಗ್ತದೆ ಎಂಬುದು ನನ್ನ ಅನಿಸಿಕೆ. 76ನೆಯ ಸ್ವಾತಂತ್ರ್ಯ ಉತ್ಸವದ ಸಂಭ್ರಮವನ್ನು ಬೆಳಗಿನಿಂದ ಈ ಪರ್ಯಂತ ಬಹಳ ವೈಭವೋಪೇತವಾಗಿ ರಾಷ್ಟ್ರದಾದ್ಯಂತ ಆಚರಿಸಿದ್ದೇವೆ. ಸ್ವಾತಂತ್ರ್ಯದ ಪ್ರಶಸ್ತ ಕಾಲದಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅಂತ ಶ್ರವಣ ಬೆಳ್ಚಪಾಡ್ರು ಹೇಳಿದರು. ಹೌದು, ಇದೊಂದು ಸ್ವಾತಂತ್ರ್ಯದ ಅವಲೋಕನ ಪರಿಶೀಲನೆಯ ಕಾರ್ಯಕ್ರಮವೇ. ಕಾರಣ, ವಿದ್ಯೆ ಎನ್ನುವುದನ್ನು ಬಹಳ ವಿಶಾಲ ಅರ್ಥದಲ್ಲಿ ಸ್ವೀಕರಿಸಿದರೆ ಅದೊಂದು ಸ್ವಾತಂತ್ರ್ಯವೇ. ಈ ಆಂಗ್ಲ ಭಾಷೆಯಲ್ಲಿ ಬಹಳ ದೊಡ್ಡ ವಿದ್ವತ್ ಕವಿಯೊಬ್ಬ ಇದ್ದಾನೆ, ಜಾನ್ ಕಿಡ್ಸ್ ಅಂತ ಅವನ ಹೆಸರು. ಆತ ದಿ ಡವ್ ಎನ್ನುವಂಥ ಒಂದು ಕವನ ಬರೀತಾನೆ. ಆ ಕವನದಲ್ಲಿ ಒಂದು ಬಹಳ ಚಂದ ಮುದ್ದಿನ ಪಾರಿವಾಳವನ್ನು ನನ್ನ ಜೊತೆ ಇರಬೇಕು ಎಂಬ ಕಾರಣಕ್ಕೋಸ್ಕರ ಒಂದು ಗೂಡಿನಲ್ಲಿ ಹಾಕಿ ಮತ್ತು ಪ್ರೀತಿ ಉಕ್ಕಿ ಬಂದಾಗ ಅದರ ಮುದ್ದುತನವನ್ನು ನೋಡಿ ಅದಕ್ಕೊಂದು ಚಿನ್ನದ ಪಂಜರವನ್ನು ಮಾಡಿ ತಾನೇ ಕೈಯಾರೆ ನೇಯ್ಗೆಯನ್ನು ಹಾಕಿರುವಂತಹ ನೂಲಿನಿಂದ ದಾರದಿಂದ ಅದನ್ನು ಕಟ್ಟಿ ಅದಕ್ಕೆ ಬೇಕಿರುವಂಥ ಆಯ್ದ ಬಟಾಣಿ ಕಾಳುಗಳನ್ನೆಲ್ಲ ತಿನ್ನಲಿಕ್ಕೆ ಕೊಟ್ಟು ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಕೊನೆಗೆ ನಾನು ಇಷ್ಟೆಲ್ಲ ಮಾಡಿದೆ, ನೀನೇಕೆ ಮತ್ತೆ ಹಸಿರು ಮರವನ್ನೇ ನೋಡ್ತಾ ಇದ್ದೀ ಅಂತ ಆ ಪಾರಿವಾಳದ ಹತ್ರ ಜಾನ್ ಕಿಡ್ಸ್ ಕೇಳ್ತಾರೆ. ಅದು ಸ್ವಾತಂತ್ರ್ಯ. ಅದಕ್ಕೆ ತಕ್ಕುದಾದ ಸಮಾನಾದಂತಹ ಬೇರೆ ಯಾವ ರೀತಿಯ ಹೋಲಿಕೆಯೂ ಇನ್ನೊಂದಿಲ್ಲ. ಎಲ್ಲ ವ್ಯವಸ್ಥೆಯನ್ನು ಕೊಟ್ಟರೂ ಕೂಡ ಆ ಪಂಜರದ ಪಕ್ಷಿ ಹೇಗೆ ಮುಕ್ತತೆಯನ್ನು ಬಯಸ್ತದೋ ನಮ್ಮ ಬದುಕಾದರೂ ಅಷ್ಟೇ. ರಾಷ್ಟ್ರ ಈ ದಿನ ಅಂಥ ಮುಕ್ತತೆಗೆ ತೆರೆದುಕೊಂಡಂತಹ ಕಾಲ. ಇಲ್ಲಿ ಅಂತಹ ಮುಕ್ತತೆಗೆ ತೆರೆದುಕೊಂಡ ವಿದ್ಯಾರ್ಥಿ ಜೀವನದ ಒಂದು ಪರಿಶೀಲನೆ ನಡೆಯುತ್ತದೆ. ಕಾರಣ, ಮನುಷ್ಯನ ಜೀವನದಲ್ಲಿ 3 ಹಂತಗಳಂತೆ ಶಾಸ್ತ್ರ ಹೇಳ್ತದೆ: ಆರ್ಜನ, ಅನುಷ್ಠಾನ ಮತ್ತು ಅನುಭೋಗ ಅಂತ. ಆರ್ಜನ ಅಂತ ಹೇಳಿದರೆ ಕಲಿಯುವಂತಹ ಹಂತ, ವಿದ್ಯಾರ್ಜನೆ, ಜ್ಞಾನಾರ್ಜನೆ ನಾವು ಹೇಳ್ತೇವೆ. ಆನಂತರ ಅನುಭೋಗ, ಇರುವಂತಹ ಎಲ್ಲ ವಿಚಾರಗಳನ್ನು ಕೂಡ ಅನುಷ್ಠಾನ ಮಾಡುವಂತಹ ಸಮಯ. ಅನುಷ್ಠಾನದಲ್ಲಿ ಗೆದ್ದರೆ ಮಾತ್ರ ಕೊನೆಯಲ್ಲಿ ನಡೆಯುವಂಥದ್ದು ಅನುಭೋಗ. ಈ 3 ಹಂತಗಳನ್ನು ಬದುಕಿನಲ್ಲಿ ಯಾರೊಬ್ಬರು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಆರ್ಜನ ಎನ್ನುವಂತಹ ಹಂತವನ್ನು ಸಮೃದ್ಧಗೊಳಿಸುವಂತಹ ಕೆಲಸ ಈ ದಿನ ಈ ಅಡ್ಕ ಕ್ಷೇತ್ರದ ಈ ಪುಣ್ಯ ಪರಿಸರದಲ್ಲಿ ನಡೀತಾ ಇದೆ. ಬಂಧುಗಳೇ, ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘ ಎನ್ನುವಂತಹ ಶಿರೋನಾಮೆಯನ್ನಿಟ್ಟುಕೊಂಡು ಕಳೆದ 1 ಅಲ್ಲ 2 ಅಲ್ಲ 8+5 8 ದಶಕಗಳು ಮತ್ತು 85 ವರ್ಷಗಳಿಂದ ಈ ಸಮುದಾಯದ, ಈ ಸಮಾಜದ, ನಮ್ಮ ಮೂರೂರ ವಿದ್ಯಾರ್ಥಿಗಳ ವಿದ್ಯೆಯ ಶಿಕ್ಷಣದ ಶ್ರೇಯಾಭಿವೃದ್ಧಿ ಆಗಬೇಕು ಎನ್ನುವ ಕಾರಣಕ್ಕಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಹಿರಿಯರು ಆಯೋಜಿಸಿದ್ದಾರೆ. ನಾವು ನಿಜವಾಗಿ ಅರ್ಥ ಮಾಡಿಕೊಳ್ಬೇಕು. ನವೀನ ಬೆಳ್ಚಪಾಡ್ರು ಹೇಳೋದು, ಅವರ ಒಂದಷ್ಟು ಬದುಕಿನ ಹಿನ್ನೆಲೆಯಲ್ಲಿ ಈ ಹಿಂದೆ ನಡೆದಿರುವಂತಹ, ಬಹುಶಃ ಇಲ್ಲಿರುವ ಹಿರಿಯರು ಕೂಡ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡವರೇ. ಅವರೀಗ ಅವರಿಗೆ ಸೇರಿಕೊಂಡಿರುವಂತಹ ಸಂಪತ್ತಿನ ಒಂದು ಭಾಗವನ್ನು ಮತ್ತೆ ಈ ಕಾರ್ಯಕ್ರಮದ ಮುಖೇನ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಖಂಡಿತಕ್ಕೂ ಈ ಬೋವಿ ಹಿತಕಾರಿ ಸಂಘದ ಅಕೌಂಟಿನಲ್ಲಿ ಮೊತ್ತ ತುಂಬಿ ತುಳುಕಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷರು, ಕಾರ್ಯದರ್ಶಿಯವರ ಮನೆಯಲ್ಲಿ ಕಬಾಟಿಗೆ ಬಾಗಿಲು ಹಾಕದ ಹಾಗೆ ನೋಟುಗಳ ಕಂತೆ ತುಂಬಿ ಅದನ್ನು ಈ ರೀತಿ ಉಚಿತವಾಗಿ ದಾನ ಮಾಡುವಂಥ ಉದ್ದೇಶ ಅಲ್ಲ. ಅಂಥ ಅಗ್ಗದ ತೀರ್ಮಾನಕ್ಕೂ ನಾವು ಬರಲೂಬಾರದು. ಬದಲಾಗಿ ಏನು, ಇದೆಲ್ಲರೂ ಒಂದು ಕಾಲದಲ್ಲಿ ಶ್ರಮಿಸಿದ ಮತ್ತು ಈಗಲೂ ಶ್ರಮಿಸಿದ ತಮ್ಮ ದುಡಿಮೆಯ ಒಂದು ಭಾಗವನ್ನು ಶೇಖರಿಸಿಟ್ಟುಕೊಂಡು ಅದನ್ನು ಸದ್ವಿನಿಯೋಗ ಮಾಡ್ತಾ ಇದ್ದಾರಷ್ಟೇ. ಅವರ ಒಳಗಿರುವಂತಹ ಸಾಮಾಜಿಕ ಕಳಕಳಿಯಲ್ಲಿ ಮೆಚ್ಚಬೇಕಷ್ಟೆ. ಒಂದು ಧಾರ್ಮಿಕ ಕ್ಷೇತ್ರ ಯಾವಾಗ ಸಮೃದ್ಧ ಶ್ರೀಮಂತ ಅಂತ ನಾವು ತೀರ್ಮಾನಕ್ಕೆ ಬರಬೇಕು ಎಂಬುದು ಬಹಳ ಮುಖ್ಯವಾದ ಪ್ರಶ್ನೆ. ಯಾವಾಗ ಬರಬೇಕು? ಆ ಕ್ಷೇತ್ರದ ಒಳಗಿರುವಂತಹ ಸಂಪತ್ತು ತುಂಬಿದಾಗ, ಚಿನ್ನ ಬೆಳ್ಳಿಯಾದಿ ಸಂಪತ್ತಿನ ಆಭರಣಗಳು ತುಂಬಿದಾಗ,
ಕ್ಷೇತ್ರವೊಂದು ಬಹಳ ಎತ್ತರಕ್ಕೆ ಮುಗಿಲೆತ್ತರಕ್ಕೆ ಬೆಳೆದು ನಿಂತಾಗ ಅನೇಕರು ಆ ಕ್ಷೇತ್ರ ಬೆಳಗಿದೆ ಎಂಬ ತೀರ್ಮಾನಕ್ಕೆ ಬರ್ತಾರೆ. ಮೇಲ್ನೋಟಕ್ಕೆ ಹೌದು, ಆದರೆ ಹಿರಿಯರು ಹೇಳ್ತಾರೆ ಯಾವಾಗ ಕ್ಷೇತ್ರ ಬೆಳಗ್ತದೆ ಅಂತ ಹೇಳಿದರೆ ಆ ಕ್ಷೇತ್ರ ಒಳಗೊಳ್ಳುವ ಪರಿಸರ ಮತ್ತು ಸಮುದಾಯ ಎಂಬುದು ಬೆಳೆದಾಗ. ಅಡ್ಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮತ್ತು ಈ ಮೂರೂರ ಬೋವಿ ಸಂಘಕ್ಕೆ ಸಂಬಂಧಪಟ್ಟ ಭಾಗದಲ್ಲಿ ಎಷ್ಟು ಮನೆಗಳಲ್ಲಿ ಸಮೃದ್ಧಿತನ ಉಂಟು, ಎಷ್ಟು ಮನೆಯಲ್ಲಿ ಬಡತನವನ್ನು ಮೀರಿದಂತಹ ಬಹಳ ಸಹಜವಾದ ಬದುಕುಂಟು, ಎಷ್ಟು ವಿದ್ಯಾರ್ಥಿಗಳು ಯಾವ ಆತಂಕವೂ ಇಲ್ಲದೆ ವಿದ್ಯಾರ್ಜನೆಯನ್ನು ಪಡೆಯುತ್ತಾ ಇದ್ದಾರೆ, ಎಷ್ಟು ಮಟ್ಟದ ವಿದ್ಯಾರ್ಥಿಗಳು ಅಥವಾ ಹಿರಿಯರು ಉನ್ನತ ಮಟ್ಟಕ್ಕೆ ತಲುಪಿದ್ದಾರೆ, ಉನ್ನತವಾದ ಸ್ಥಾನಮಾನಗಳಲ್ಲಿ ಅಲಂಕೃತರಾಗಿದ್ದಾರೆ ಎನ್ನುವುದರಲ್ಲಿ ಅದರ ಯಶಸ್ವಿ ಇರುವಂಥದ್ದು. ಹಾಗಾಗಿ ಅಡ್ಕ ಕ್ಷೇತ್ರ ಈ ಕಾರ್ಯಕ್ರಮದ ಮುಖೇನ ಕ್ಷೇತ್ರ ಬೆಳಗುವುದರ ಜೊತೆಗೆ ಸಮುದಾಯವನ್ನು ಬೆಳಗಿಸುವಂತಹ ಪ್ರಯತ್ನ ಮಾಡ್ತಾ ಉಂಟು. ಆ ಬೆಳಗಿಸುವಂತಹ ಕೆಲಸ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಇವತ್ತು ಸಾಕಷ್ಟು ಸಾಮಾಜಿಕ ಕಳಕಳಿಯ ಬೇರೆ ಬೇರೆ ದಾರಿಗಳುಂಟು, ಆದರೆ ಆ ಕಾಲದಲ್ಲಿ ಧರ್ಮನಿಷ್ಠರಾಗಿ ಸಮುದಾಯ ನಿಷ್ಠರಾಗಿ ಕೆಲಸ ಮಾಡ್ತಿದ್ದ ಹಿರಿಯರು ಕೂಡ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕೆ ಸಂಬಂಧಪಟ್ಟು ಇಂಥ ಕೆಲಸ ಮಾಡಿದ್ದು ನಿಜಕ್ಕೊಂದು ಆಶ್ಚರ್ಯವೇ. ಈಗ ಬೇಕಾದಷ್ಟು ದಾರಿಗಳುಂಟು, ಆಗ ಕೂಡ ಅಂತಹ ಸಾಮಾಜಿಕತೆಯ ಬಗ್ಗೆ ಒಂದು ಪ್ರಜ್ಞೆ ಇತ್ತಲ್ಲ, ಅದು ಮೆಚ್ಚುವಂಥದ್ದು. ಈ ದಿನ ಈ ಕಾರ್ಯಕ್ರಮದ ಮುಖೇನ ಅಂತಹ ಒಂದು ಸಾರ್ಥಕ ಕ್ಷಣವನ್ನು ನಾವು ನೋಡ್ತಾ ಇದ್ದೇವೆ. ಸರಿ, ಇವತ್ತು ವಿದ್ಯಾ ಪ್ರೋತ್ಸಾಹ ನಿಧಿಯನ್ನು ಕೊಟ್ಟಿದ್ದಾರೆ. ಇಲ್ಲಿರುವಂತಹ ವಿದ್ಯಾರ್ಥಿಗಳೆಲ್ಲ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನಮ್ಮ ಸಮುದಾಯ ಕೊಟ್ಟದ್ದು ಎನ್ನುವ ನಲುಮೆಯಿಂದ ಸ್ವೀಕರಿಸ್ತೀವಿ. ಬಹುಶಃ ಇಲ್ಲಿರುವಂತಹ ಯಾರು ಹಿರಿಯರು ಕೂಡ ಹೇಳುವುದಿಲ್ಲ, ನಾನು ಈ ಕ್ಷೇತ್ರಕ್ಕೆ ನೇರ ಒಳಪಡದ ಕಾರಣ ಈ ಮಾತನ್ನು ಧೈರ್ಯದಿಂದ ಹೇಳಬಲ್ಲೆ. ಇದು ಒಂದು ರೀತಿಯ ಋಣ, ಒಂದು ರೀತಿಯ ಋಣ. ಕೊಡ್ಕುಂದಲ್ಲದೆ ಬದುಕೋರು ಬದುಕು ಕೆಟ್ಟೊಂಡುಳ್ಳಾರಿ ಅಲ್ಲ, ಹಾಗಲ್ಲ. ಅದು ನಾವು ಅಂದುಕೊಳ್ಬೇಕು. ಶ್ರವಣ ಬೆಳ್ಚಪಾಡ್ರು, ನವೀನ ಬೆಳ್ಚಪಾಡ್ರು ಒಂದು ಕಾಲದಲ್ಲಿ ಇಂತಹದ್ದೇ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹಧನವನ್ನು ಸ್ವೀಕರಿಸಬಹುದು, ಕ್ಷೇತ್ರದ ವತಿಯಿಂದ ಹಿರಿಯರು ಕೊಟ್ಟಂಥ ಪ್ರೋತ್ಸಾಹಧನವನ್ನು ಸ್ವೀಕರಿಸಿರ್ಬೋದು. ಇವತ್ತು ನೋಡಿ ಅದನ್ನು ಮತ್ತೆ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಮುಂದಕ್ಕೆ ಎಷ್ಟೇ ಆದಾಯ ನಿಮಗೆ ಸಿಗಲಿ, ಅದು ಬಹಳ ದೊಡ್ಡ, ಅದು ಲಕ್ಷ ಸಂಪಾದಿಸಿದ ಕಾಲಕ್ಕೆ ನಾನು ತೆಗೆದುಕೊಡ್ತೇನೆ ಅಂತ ಅರ್ಥ ಅಲ್ಲ. ಎಷ್ಟೇ ಸಂಪತ್ತು ಬರಲಿ, 1,000 ಆಗಲಿ, ಅದರಲ್ಲಿ ಒಂದು ಸಣ್ಣ ಪ್ರಮಾಣವನ್ನಾದರೂ ನನ್ನ ಸಮುದಾಯದ ಅಭಿವೃದ್ಧಿಗೆ ಬಳಸಿಕೊಳ್ಳುವುದು, ವಿನಿಯೋಗಗೊಳಿಸುವುದು ಬಹಳ ಒಳ್ಳೆಯದು, ಅದು ಅಗತ್ಯ ಕೂಡ. ಹಾಗಾಗಿ ಇಲ್ಲಿಂದ ಏನು ಪಡೆದುಕೊಳ್ತೀರೋ ನೀವು ನಿಮ್ಮ ಆದಾಯದ ಒಂದು ಭಾಗವನ್ನು ಮುಂದಕ್ಕೆ, ಇನ್ನು ಈಗ 80 ಆಗೋದು ಇನ್ನು ಮುಂದಕ್ಕೆ ಮುಂದುವರಿಲಿಕ್ಕುಂಟಿದ್ದು, ಆಗ ನೀವು ಬೆಳೆದ ಕಾಲಕ್ಕೆ ಈ ಸಂಘಕ್ಕೆ ಕೊಡುವ ಮೂಲಕ ಆ ಋಣ ಸಂದಾಯ ಮಾಡಬೇಕು. ಈ ಋಣ ಈ ಸಂಘದವರದಲ್ಲ, ಮಾತೆ ಭಗವತಿಯ ಋಣ. ಎಲ್ಲ ಅರ್ಥದ ಋಣಗಳನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಮಾತೃ ಋಣ ಮತ್ತು ಮಾತೃ ಸದೃಶ ದೇವಿ ಋಣ ಅದನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಈ ಮುಖೇನ ನಮ್ಮ ಸಂತೃಪ್ತಿಗೋಸ್ಕರ ಮತ್ತೆ ಕೊಡುವಂತಹ ಪ್ರಯತ್ನ ಮಾಡಬೇಕು. ಹಾಗೆ ಪಡೆಯಬೇಕಿದ್ರೆ, ಹಾಗೆ ನೀವು ಕೊಡಬೇಕಿದ್ರೆ ನಿಮ್ಮ ಆದಾಯ ಅಂತಹ ಗಟ್ಟಿ ಆದಾಯ ಆಗಬೇಕು. ಗಟ್ಟಿ ಆದಾಯ ಆಗಬೇಕಿದ್ರೆ ನೀವು ಚೆನ್ನಾಗಿ ಕಲಿಬೇಕು, ಕಲಿತು ಒಳ್ಳೆಯ ಸ್ಥಾನಮಾನಕ್ಕೆ ಬರಬೇಕು. ಈ ಸಂಘ ಆಗಲಿ, ಅಡ್ಕ ಕ್ಷೇತ್ರ ಆಗಲಿ, ನಿಮ್ಮ ಮನೆಯವರಾಗಲಿ ಅವರು ಅಭಿಮಾನದಿಂದ ಹೇಳುವಂತಹ ಒಂದು ಸ್ಥಾನಮಾನಕ್ಕೆ ತಲುಪಬೇಕು. ಅವ ನಂಗಳ ಚಕ್ಕ, ನಂಗಳ ಪೆಣ್ಣು ಎನ್ನುವಷ್ಟು ಅಭಿಮಾನವನ್ನು ಪಡುವಂತಹ ಸ್ಥಾನಕ್ಕೆ ಹೋಗಬೇಕು. ಅನೇಕ ಸಲ ಇಂತಹ ಸ್ಥಾನಕ್ಕೆ ಏರಿದಾಗ ಮತ್ತೊಬ್ಬರನ್ನು ಆ ಮಟ್ಟಕ್ಕೆ ಬೆಳೆಸುವಂತಹ ಮನಸ್ಥಿತಿ ನಮ್ಮಲ್ಲಿ ಕಡಿಮೆ ಆಗ್ತದೆ. ಆದರೆ ಯಾರು ಉನ್ನತರಾಗ್ತಾರೋ ಅವರು ಮತ್ತೆ ಎಲ್ಲರನ್ನೂ ಒಳಗೊಳ್ಳುವ ಹಾಗೆ, ಸಮುದಾಯವನ್ನು ಒಳಗೊಳ್ಳುವ ಹಾಗೆ ಕೆಲಸ ಮಾಡಬೇಕಾಗಿರುವುದು, ಮತ್ತು ಸಮುದಾಯದ ಬಗ್ಗೆ ಒಂದು ಒಲವು ತೋರಿಸಬೇಕಾಗಿರುವುದು ಬಹಳ ಮುಖ್ಯ. ಅದರಲ್ಲಿ ಈ ಮಾರ್ಗ ಕೂಡ ಬಹಳ ಮುಖ್ಯವಾದದ್ದೇ. ಕೊನೆಯದಾಗಿ ಒಂದು ಮಾತು, ಇಲ್ಲಿ ಒಂದು ಪ್ರಸ್ತಾಪ ಬಂತು, ಧರ್ಮ ಶಿಕ್ಷಣದ ತರಗತಿಯನ್ನು ಇಲ್ಲಿ ಮಾಡುವಂಥ ಆಲೋಚನೆಗಳಿವೆ ಅಂತ. ಹೌದು, ಇವತ್ತಿನ ಮಟ್ಟಿಗೆ ನಾವು ಬೆಳೆಯಬೇಕಿದ್ರೆ ಮತ್ತು ಇವತ್ತಿನ ಆಧುನಿಕ ಅಗ್ಗದ ಮೋಜಿನ ಮಜಾವಳಿ ಏನುಂಟು ಅದರ ಮಧ್ಯೆ ತಲ್ಲೀನರಾಗಿ ತನ್ಮಯರಾಗಿ ನಮ್ಮತನದ ಬಗ್ಗೆ ಒಂದು ರೀತಿಯ ಆಸಕ್ತಿಯೇ ಇಲ್ಲದಂಥ ಸ್ಥಿತಿ ವಿದ್ಯಾರ್ಥಿಗಳಲ್ಲಿ ಮೂಡಿರುವ ಸಮಯದಲ್ಲಿ ನಾವು ಉದ್ದೇಶಪೂರ್ವಕವಾದರೂ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ನಮ್ಮಲ್ಲಿ ವ್ಯಕ್ತಿ ಸಂಸ್ಕಾರ, ಕುಟುಂಬ ಸಂಸ್ಕಾರ, ಸಾಮಾಜಿಕ ಸಂಸ್ಕಾರ ಅಂತಲೇ ಇದೆ. ಈ ವ್ಯಕ್ತಿ ಸಂಸ್ಕಾರ ಎಂಬುದು ಬಹಳ ಮುಖ್ಯ. ಏನು ಮಾಡ್ಬೋದು? ಸಹಜವಾಗಿ ನಮಗೆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಗೌರವಗಳನ್ನು ಕೊಡುವಂಥ ಅಭ್ಯಾಸ ಮಾಡಿದರೂ ಸಾಕು. ವೇದಿಕೆಯಲ್ಲಿ ಪೂಜ್ಯರಿದ್ದಾರೆ,
ತಮ್ಮ ವೈಯಕ್ತಿಕ ಬದುಕನ್ನು ಕ್ಷೇತ್ರದ ಪೂಜಾ ಕೈಂಕರ್ಯಗಳಿಗೋಸ್ಕರ ತ್ಯಾಗ ಮಾಡಿರುವರು. ಈ ದಿನ ಹೇಗೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳನ್ನು ನಾವು ನೆನಪಿಸಿಕೊಳ್ತೇವೋ, ನಮ್ಮ ಸಮುದಾಯದ ಮಟ್ಟಿಗೆ ಅವರದ್ದು ದೊಡ್ಡ ತ್ಯಾಗವೇ. ನೀವು ಆರಾಮಕ್ಕೆ ಒಂದು ಮಾಲ್ಗಳಲ್ಲಿ ತಿರುಗಾಡಿಕೊಂಡು ಬರ್ಬೋದು, ಆರಾಮಕ್ಕೆ ಬೇಕಿರುವಂಥ ವಸ್ತ್ರವನ್ನು ತೊಟ್ಟುಕೊಂಡು ತಿರುಗಾಡ್ಬೋದು, ಬೇಕಿರುವ ವಾಹನದಲ್ಲಿ ತೊಡಗಿಕೊಂಡ್ಬೋದು, ಕುಟುಂಬ ಸಂಸಾರ ಜೊತೆಗೆ ಎಲ್ಲಿಯೂ ತಿರುಗಾಡಿಕೊಂಡಿರ್ಬೋದು. ಅವರಿಗೆ ಆ ಸ್ವಾತಂತ್ರ್ಯ ಇಲ್ಲ. ಹಾಗಾಗಿ ಒಂದರ್ಥದಲ್ಲಿ ಬಹಳ ಮಹತ್ವದ ತ್ಯಾಗ ಅದು. ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗಿಟ್ಟು ದೇವತಾ ಸೇವೆಯಲ್ಲಿ ತೊಡಗಿಸಿಕೊಂಡದ್ದು. ಆ ತ್ಯಾಗವನ್ನು ಪರಿಗಣಿಸುವಂತಹ ಪ್ರಾಥಮಿಕ ಜ್ಞಾನವಾದರೂ ನಮಗೆ ಬೇಕು. ಏನು ಮಾಡ್ಬೋದು? ಅಚ್ಚಮಾರ ಎಲ್ಲಾದರೂ ಒಂದು ಕಡೆ ನಿಮಗೆ ಎದುರಾಗ್ತಾರೆ ತಿಳ್ಕೊಳ್ಳಿ, ಪಬ್ಲಿಕ್ ರೋಡ್ ಆದರೂ ಪರವಾಗಿಲ್ಲ, ನೀವು ನಿಮಗೆ ಸಾಧ್ಯ ಇದ್ದರೆ ತಕ್ಷಣವೇ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವಂಥ ಒಂದು ಅಭ್ಯಾಸವನ್ನು ಇಟ್ಟುಕೊಳ್ಬೇಕು. ನಮ್ಮ ಹಿರಿಯರು ನಮ್ಮ ಎಳವೆಯಲ್ಲೇ ಇದನ್ನು ಕಲಿಸಿಕೊಡ್ತಾರೆ. ನಾನಾಗಲಿ ನನ್ನ ಸಹೋದರನಾಗಲಿ ಎಲ್ಲೇ ಅಚ್ಚಮಾರರು ಸಿಕ್ಕಿದ್ರು ನಾವು ಪ್ರಣಾಮಿಸ್ತೇವೆ, ಪೂಜ್ಯರೆಂದೆನಿಸಿಕೊಂಡವರು ಪ್ರಣಾಮಿಸ್ತೇವೆ. ಇದು ಅಭ್ಯಾಸ. ಈ ಮುಖೇನ ನಿಮಗೆ ಮಾತ್ರ ಗೌರವ ಅಲ್ಲ, ಆ ಸಂಸ್ಕಾರವನ್ನು ಕಲಿಸಿಕೊಟ್ಟ ಹಿರಿಯರ ಬಗ್ಗೆ ಅವರು ಮಾತಾಡಿಕೊಳ್ತಾರೆ. ಅಚ್ಚಮಾರು ಸ್ವಲ್ಪ ಮುಂದಕ್ಕೆ ಹೋದಾಗ ಅವ್ರು ಹೇಳ್ತಾರೆ, ಆ ಮಗುವಿಗೆ ಯಾವ ರೀತಿ ಕಲಿಸಿಕೊಟ್ಟಿದ್ದಾರೆ ನೋಡಿ, ಎಲ್ಲಿ ಹೋದರೂ ಅವನೊಂದು ವಂದನೆ ಮಾಡ್ತಾನೆ. ಇಡೀ ಮನೆಯ ಸಂಸ್ಕಾರದಲ್ಲಿ ಕಾಣ್ತದೆ. ಆ ಮೂಲಕ ನಿಮ್ಮ ಮನೆಯವರಿಗೆ ಕೀರ್ತಿಯನ್ನು ತಂದು ಕೊಡ್ತೀವಿ. ಅಂತಹ ಗೌರವನ್ನಾಗಲಿ ಪರಸ್ಪರ ಇಂತಹ ಸಮುದಾಯದ ಅಡ್ಕ ಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಬಂದಾಗ ನಾವು ನಮ್ಮ ಹಿರಿಯರು, ನಮ್ಮ ಸಮುದಾಯದವರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತೇವೆ. ಉತ್ಸವಕ್ಕೆ ಸೇರ್ತೇವೆ, ಇಲ್ಲಿಯ ನವರಾತ್ರಿಗೆ ಸೇರ್ತೇವೆ, ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳಾಗುವಾಗ ಸೇರ್ತೇವೆ. ಎಷ್ಟೋ ವರ್ಷಗಳಿಂದ ಪರಸ್ಪರ ಮುಖ ನೋಡ್ತೇವೆ. ಎಲ್ಲೋ ದಾರಿಯಲ್ಲಿ ಸಿಕ್ಕಿದಾಗ, ಬಸ್ಸಲ್ಲಿ ಸಿಕ್ಕಿದಾಗ ನಾವು ಹೇಳ್ತೇವೆ, ಅಡಕಕ್ಕೆ ಬರ್ನಲ್ಲೇ ನಗಳದ ತಾಂತ ಹೇಳಿ ಅಂತ ಹೇಳಿಬಿಡ್ತೇವೆ. ಆದರೆ ಒಮ್ಮೆ ಕೂಡ ಅವರನ್ನು ಕರೆದು ಮಾತನಾಡುವಂತಹ ಪರಿಪಾಠವನ್ನು ನಾವು ಮಾಡಲೇ ಇಲ್ಲ. ಕ್ಷೇತ್ರಕ್ಕೆ ಬಂದಾಗ, ನೀವು ನಿಮ್ಮ ತರವಾಡಿಗೆ ಹೋದಾಗ, ಅಡ್ಕದಲ್ಲಿ ಉತ್ಸವಕ್ಕೆ ಬಂದಾಗ ಪದೇ ಪದೇ ನೋಡುವ ಕಿರಿಯರೋ ಯಾರಾದರೂ ಇದ್ದರೆ, ಈ ಸಲದ ಜಾತ್ರೆಗೆ, ಅಡ್ಕದ ಜಾತ್ರೆಗೆ, ಈ ಸಲದ ನಾಳೆದ್ದು ನಡೆಯುವಂಥ ನವರಾತ್ರಿಗೆ ನೀವು ಕರೆದು ಮಾತನಾಡುವಂಥ ಅಭ್ಯಾಸ ಬೆಳೆಸಿಕೊಡು. ಒಂದು ಉತ್ಸವದಲ್ಲಿ 5 ಜನ ಹೊಸ ಪರಿಚಯ ಆಗಬೇಕು. 5 ಜನ ನಮಳೆಯಾಳು ಅಂತ ಹೇಳಿಕೊಡೋದಕ್ಕೆ 5 ಜನ, ಇದು ಸಾರ್ಥಕತೆ. ನಿಮಗೆ ನಿಮ್ಮ ಮನೆಯವರಲ್ಲದೆ ಸಮುದಾಯದಲ್ಲೂ ಬಂಧುಗಳಿದ್ದಾರೆ ಎನ್ನುವಂಥ ಪ್ರಜ್ಞೆ ಬೇಕು. ಅಂತಹದ್ದು ಅಭ್ಯಾಸ ಮಾಡಿಕೊಳ್ಳಿ ಎನ್ನುತ್ತಾ ಈ ದಿನ ವಿದ್ಯಾರ್ಥಿ ವೇತನದ ವಿತರಣೆಯ ಮುಖೇನ ಒಂದು ಒಳ್ಳೆಯ ಸಾರ್ಥಕ ಕ್ಷಣವನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಉದ್ದೇಶ ಸಾರ್ಥಕಗೊಳ್ಳಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಈ ಸಮುದಾಯ ಆಗಲಿ, ಈ ಸಂಘದ ಸದಸ್ಯರಾಗಲಿ, ಇಲ್ಲಿ ಅಚ್ಚಮಾರರಾಗಲಿ ನನಗೆ ಮಾರ್ಗದರ್ಶಕರು, ಒಂದು ರೀತಿಯಲ್ಲಿ ನನ್ನ ಗುರುಗಳ ಸಮುದಾಯ. ಹಾಗಾಗಿ ನನ್ನ ಗುರುಕುಲದ ಒಂದು ಭಾವನೆ ನನಗೆ ಈ ಕ್ಷೇತ್ರದ ಬಗ್ಗೆ ಉಂಟು. ಅದರಲ್ಲಿ ಇಟ್ಟುಕೊಂಡಂಥ ಉದ್ದೇಶ ಇನ್ನಷ್ಟು ಬೆಳಗಿ ಬರಲಿ. ಏನು ವಿದ್ಯಾ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದಾರೆ, ಅದು ಇನ್ನಷ್ಟು ವ್ಯಾಪಕ ಸಂಖ್ಯೆಯಲ್ಲಿ ಕೊಡುವಂತಾಗಲಿ. ಅದಕ್ಕೆ ಬೇಕಿರುವಂತಹ ಸಂಪತ್ತಿನ ಕ್ರೋಢೀಕರಣ ಕೂಡ 10 ದಾರಿಯಿಂದ ಈ ಸಂಘಕ್ಕೆ ಕೂಡಿ ಬರಲಿ ಎನ್ನುತ್ತಾ, ಇಂತಹ ಹಿರಿಯರ ಜೊತೆಗೆ ಗಾತ್ರದಲ್ಲೂ ಪಾತ್ರದಲ್ಲೂ ಸಣ್ಣವನಾದ ನನ್ನನ್ನು ಪರಿಗಣಿಸಿ ಅಭಿಮಾನಪೂರ್ವಕವಾಗಿ ಇಂತಹ 2 ನುಡಿಗಳನ್ನು ಆಡುವಂತಹ ಸದವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲರಿಗೂ ಒಲುಮೆಯಿಂದ ಶಿರಬಾಗಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನೆಲ್ಲ ನುಡಿಗಳನ್ನು ಗುರುಗಳ ಚರಣಕ್ಕೆ ಅರ್ಪಿಸ್ತೇನೆ. ನಮಸ್ಕಾರ. ವಿದ್ಯೆ, ಅನುಭವ, ಅನುಷ್ಠಾನ ಪಾಲಿಸಿದರೆ ಅದು ವಿಹಿತ. ಹಿರಿಯರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಮುಂದೆ ನಿಮಗೆ ಸ್ಫೂರ್ತಿಯನ್ನು ನೀಡಲಿದೆ. ಆದಾಯದ ಮೂಲದ ಕಿರು ಕಾಣಿಕೆಯನ್ನು ಸಂಸ್ಥೆಗೆ ನೀಡುವುದೇ ಅದೊಂದು ಶ್ಲಾಘನೀಯ. ಧರ್ಮ ಶಿಕ್ಷಣವನ್ನು ಮಾಡಿ ವ್ಯಕ್ತಿ ಸಂಸ್ಕಾರ, ಕುಟುಂಬ ಸಂಸ್ಕಾರ, ಸಾಮಾಜಿಕ ಸಂಸ್ಕಾರ ಇವೆಲ್ಲವನ್ನು ಮೈಗೂಡಿಸಿದರೆ ಪ್ರಾಥಮಿಕ ಜ್ಞಾನ ವೃದ್ಧಿಯಾಗುತ್ತದೆ. ಒಳ್ಳೆಯ ಸಲಹೆ ಸರ್. ಈ ಸಲಹೆಯನ್ನು ನಾವು ಹಾಗೂ ನೀವು ನೀಡಿದ ಹಿತವಚನವನ್ನು ಸ್ವೀಕರಿಸಲು ನಾವೆಲ್ಲರೂ ಕಟಿಬದ್ಧರಾಗೋಣ ಅಂತ ಹೇಳ್ತಾ, ನೀವು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀರಾ. ನಿಮಗೆ ಹೃದಯಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಕಾರ್ಯಕ್ರಮದ ಮುಂದಿನ ಹಂತ ಅಧ್ಯಕ್ಷೀಯ ಭಾಷಣಕ್ಕಿಂತ ಮೊದಲು ನಮ್ಮ ಕಾರ್ಯಕ್ರಮದ ಪ್ರಾಮುಖ್ಯ ವಿಷಯ ಏನಂದರೆ ವಿದ್ಯಾ ಪ್ರೋತ್ಸಾಹ ಧನ ವಿತರಣೆ. ಈ ವಿದ್ಯಾ ಪ್ರೋತ್ಸಾಹ ಧನ ವಿತರಣಾ ಕಾರ್ಯಕ್ರಮವು ಈವಾಗಲೇ ಜರುಗಲಿದೆ. ಹೆಸರು ಕರೆದ ಹಾಗೆ ಎಲ್ಲ ಮಕ್ಕಳು ಆದಷ್ಟು ಮುಂದೆ ಬರಬೇಕು. ವಿದ್ಯಾರ್ಥಿಯ ಹೆಸರು, ಇದನ್ನು ಮೊದಲಾಗಿ ನಮ್ಮ ಅತಿಥಿಗಳಾಗಿರುವಂಥ ಅರುಣ್ ಉಳ್ಳಾಲ್ ಇವರು ನೀಡಬೇಕಾಗಿ ಕೇಳಿಕೊಳ್ತೇವೆ. ವಿದ್ಯಾರ್ಥಿಯ ಹೆಸರು ಶಾಶ್ವತ್, 7ನೇ ತರಗತಿ ಸ್ಟೆಲಮೇರಿ ಶಾಲೆ ಕೋಟೆಕಾರು. ದಯವಿಟ್ಟು ಆದಷ್ಟು ಬೇಗ ಮಕ್ಕಳು ಬನ್ನಿ. ಮುಂದೆ ಲಾಸ್ಯ ಅಡ್ಕ, ಸೇಂಟ್ ಜೋಸೆಫ್ ಜಾಯ್ಲೆಂಡ್ ಸ್ಕೂಲ್ ಕೊಲ್ಯ. 3 ಯುಕ್ತ ಟಿ ಅಡ್ಕ,
ಕಾರ್ಮೆಲ್ ಆಂಗ್ಲ ಮಾಧ್ಯಮ ಶಾಲೆ ಕೋಟೆಕಾರು. 4 ವಿದ್ಯಾರ್ಥಿ ಹೆಸರು ತೇಜಸ್ ಟಿ ಅಡ್ಕ, ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಶಾಲೆ. ಮುಂದೆ 3ರ ಬೋವಿ ಮಹಾಸಭಾದ ಅಧ್ಯಕ್ಷರಂತ ಹರೀಶ್ ಟಿ ಉಚ್ಚಿಲ್ ಇವರು ನೀಡಬೇಕಾಗಿ ಕೇಳಿಕೊಳ್ತೇವೆ. ವಿದ್ಯಾರ್ಥಿ ಹೆಸರು ಗಾನವಿ ಅನ್ನಡ್ಕ, ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಮೂಡಬಿದ್ರೆ. ವಿದ್ಯಾರ್ಥಿ ಹೆಸರು ಅದ್ವಿತ್ ಅಡ್ಕ, ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಶಾಲೆ. ಸೃಷ್ಟಿ ಸೋಮೇಶ್ವರ, ಪರಿಜ್ಞಾನ ವಿದ್ಯಾಲಯ ಸೋಮೇಶ್ವರ. ಮುಂದೆ ಬಾಲಕಾರ್ನವರು ಈ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳ್ಕೊಳ್ತೇವೆ. ವಿದ್ಯಾರ್ಥಿ ಹೆಸರು ತ್ರಿಶಾನ್ ಅಡ್ಕ, ಪರಿಜ್ಞಾನ ವಿದ್ಯಾಲಯ ಸೋಮೇಶ್ವರ. ಸಾಧಿಕಾ, ಮೌಂಟ್ ಕಾರ್ಮೆಲ್ ಆಂಗ್ಲ ಮಾಧ್ಯಮ ಶಾಲೆ ಕೋಟೆಕಾರ. ಶ್ರಾವಣಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಮ್ಮತ್ತಕೆರೆ. ತ್ರಿಶಾನ್ ಅಡ್ಕ, ಪರಿಜ್ಞಾನ ವಿದ್ಯಾಲಯ ಸೋಮೇಶ್ವರ. ಮುಂದೆ ಕರುಣಾಕರ್ ಕೋಟೆಕಾರ್ ಇವರು ಪ್ರೋತ್ಸಾಹಧನವನ್ನು ಮಕ್ಕಳಿಗೆ ನೀಡಬೇಕಾಗಿ ಕೇಳ್ಕೊಳ್ತೇವೆ. ಪ್ರಜ್ವಲ್, ಸಂತ್ ಸೆಬೆಸ್ಟಿಯನ್ ಪ್ರೌಢಶಾಲೆ ಪೆರ್ಮನೂರು. ಆರವ್ ಸೋಮೇಶ್ವರ್, ಸೇಂಟ್ ಜೋಸೆಫ್ ಶಾಲೆ ಪೆರ್ಮನೂರು. ಭವಿತ್ ಎಚ್, ಸ್ಟೆಲಮೇರಿ ಶಾಲೆ ಕೋಟೆಕಾರು. ಮುಂದೆ ಸಂತೋಷ್ ಪೂಜಾರ್ ನೆತ್ತಿಲ ಇವರು ವಿದ್ಯಾ ಪ್ರೋತ್ಸಾಹಧನವನ್ನು ಮಕ್ಕಳಿಗೆ ನೀಡಬೇಕಾಗಿ ಕೇಳ್ಕೊಳ್ತೇವೆ. ಸಂಪ್ರತ್ ಎಚ್, ಆನಂದಾಶ್ರಮ ಹೈಸ್ಕೂಲ್ ಸೋಮೇಶ್ವರ. ಸಾತ್ವಿಕ್ ವಿ ಸೋಮೇಶ್ವರ್, ಪರಿಜ್ಞಾನ್ ವಿದ್ಯಾಲಯ ಸೋಮೇಶ್ವರ. ಅದ್ವೈತ್ ಕಿರಣ್, ಶಾರದಾ ವಿದ್ಯಾನಿಕೇತನ ತಲಪಾಡಿ. ಆದಿತ್ಯ ಕಿರಣ್, ಶಾರದಾ ವಿದ್ಯಾನಿಕೇತನ ತಲಪಾಡಿ. ಸಂತೋಷ್ ಪೂಜಾರಿ ಮುಂದಿನ ಪ್ರೋತ್ಸಾಹ ನೀಡಬೇಕು. ಜಿಷ್ಣು ಆರ್, ಮೌಂಟ್ ಕಾರ್ಮೆಲ್ ಸ್ಕೂಲ್ ಕೋಟೆಕಾರು. ವಿಹಾನ್ ಆರ್, ಮೌಂಟ್ ಕಾರ್ಮೆಲ್ ಸ್ಕೂಲ್ ಕೋಟೆಕಾರು. ಶ್ರೇಷ್ಠ, ಮೌಂಟ್ ಕಾರ್ಮೆಲ್ ಸ್ಕೂಲ್ ಕೋಟೆಕಾರು. ಚಿನ್ಮಯ್, ಸಂತ್ ಅಲೋಷಿಯಸ್ ಕಾಲೇಜು ಮಂಗಳೂರು. ಮೋಹಿತ್ ಕೋಟೆಕಾರ್, ಹೋಟೆಲ್ ಮ್ಯಾನೇಜ್ಮೆಂಟ್. ಮೋಹಿತ್ ಕೋಟೆಕಾರ್. ತ್ರಿಶಾನ್ ಅಡ್ಕ, ಅದರ ಯಾರಾದರೂ ಸಂಬಂಧಿಕರಾಗಲಿ ಮನೆಯವರಾಗಲಿದ್ದರೆ ದಯವಿಟ್ಟು ಬಂದು ಇಲ್ಲಿಂದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ವಿದ್ಯಾ ಪ್ರೋತ್ಸಾಹಧನವನ್ನು ಸ್ವೀಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘದ ವತಿಯಿಂದ ಹೃದಯಸ್ಪರ್ಶಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಿಮ್ಮ ಮುಂದಿನ ವಿದ್ಯಾರ್ಥಿ ಜೀವನ ಶಿಕ್ಷಣ ರಂಗದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣಿ, ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಮ್ಮ ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘಕ್ಕೆ ಒಳ್ಳೆಯ ಹೆಸರನ್ನು ಗಳಿಸುವಂಥ ಶಕ್ತಿಯನ್ನು ಶ್ರೀ ಕುಲದೇವಿ ಭಗವತಿ ಮಾತೆಯು ಅನುಗ್ರಹಿಸಲಿ, ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತೇವೆ. ಎಲ್ರಿಗೂ 76ನೇ ವರ್ಷದ ಸ್ವಾತಂತ್ರ್ಯ ವರ್ಷದ ಶುಭಾಶಯಗಳು. ಅಡ್ಕ ನೆತ್ತಿಲ ಮಲಯಾಳ ಬೋವಿ ಹಿತಕಾರಿ ಸಂಘ ರಿಜಿಸ್ಟರ್ಡ್ ಇದರ ವಿದ್ಯಾ ಪ್ರೋತ್ಸಾಹಧನ ವಿತರಣೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬಂಧುಗಳೇ, ಎಂದು ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಸಂದೇಶವನ್ನು ನೀಡಿದ್ದಾನೆ. ಅಂದರೆ ಹಣವಿರುವಾಗ, ಸಂಪತ್ತಿರುವಾಗ ಅದು ಸದ್ವಿನಿಯೋಗವಾಗಬೇಕು, ಬಲವಿರುವಾಗ ನಿರ್ಬಲರಿಗೆ ಪ್ರಯೋಜನ ಆಗಬೇಕಂತೇಳಿ.
ಯಾಕಂದರೆ ನಮ್ಮಲ್ಲಿ ಎಷ್ಟು ಸಂಪತ್ತು ಉಂಟು, ನಾವು ಎಷ್ಟು ಗಳಿಸಿದೆ ಅದು ಮುಖ್ಯ ಅಲ್ಲ, ಅದು ಒಂದು ಒಳ್ಳೆಯ ಕಾರ್ಯಗಳಿಗೆ ವಿನಿಯೋಗವಾದರೆ ಮಾತ್ರ ಅದಕ್ಕೆ ಒಂದು ಸಾರ್ಥಕತೆ ಬರ್ತದೆ. ಹಾಗಾಗಿ ಅಡ್ಕನೆತ್ತಿಲ ಓಯಿ ಹಿತಕಾರಿ ಸಂಘದವರು ಧಾರ್ಮಿಕ ಒಂದು ಚಟುವಟಿಕೆ ಒಟ್ಟಿಗೆ ಇನ್ನೊಂದು ಧಾರ್ಮಿಕ ಸಂಘವಾದರೂ ಸಹ ಅದನ್ನು ಕೇವಲ ಈ ಅವರ ಗಳಿಕೆಯನ್ನು ಧಾರ್ಮಿಕ ಕಾರ್ಯಗಳಿಗೆ ವಿನಿಯೋಗಿಸದೆ ಒಂದು ಸಾಮಾಜಿಕ ಗಳಿಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಪ್ರೋತ್ಸಾಹಧನವಾಗಿ ಈ ಒಂದು ವಿತರಣಾ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ ಕಳೆದ 85 ವರ್ಷದಿಂದ. ಬಹುಶಃ ಈಗ ನಮ್ಮ ಅವರ ಅಧ್ಯಕ್ಷರು ಹೇಳಿದಾಗೆ ಅವರು ಕೊಡುವಂಥ ಒಂದು ಮೌಲ್ಯ ಅದು ಚಿಕ್ಕದಾಗಿರ್ಬೋದು, ಈಗ ಅದರ ಅವಶ್ಯಕತೆ ತುಂಬ ವಿರಳ. ಹಿಂದಿನ ಕಾಲದಲ್ಲಿ ನಮ್ಮ ಸಮುದಾಯದಲ್ಲಿ ಆರ್ಥಿಕ ಅಡಚಣೆಯಿಂದಾಗಿ ಎಷ್ಟೋ ಮಂದಿ ಅವರ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸುವಂಥ ಉದಾಹರಣೆ ಇದೆ. ಹೀಗೆ ಹಾಗೆ ಆಗಬಾರ್ದು, ಈಗಿನ ಕಾಲದಲ್ಲಿ ಹಾಗೆ ಆಗಬಾರ್ದು ಅಂತೇಳಿ ನಮ್ಮ ಹಲವಾರು ಸಂಘ ಸಂಸ್ಥೆಗಳು ಮುಂಬೈಯಲ್ಲಿರ್ಬೋದು, ಈಗ ಊರಿನಲ್ಲಿರೋ ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ನೆರವು ನೀಡಲಿಕ್ಕೆ ಮುಂದೆ ಬರ್ತಾ ಇದೆ. ಹಾಗೆ ಅರುಣ್ ಹೇಳಿದರು, ನೀವು ಇದರಿಂದ ಪ್ರಯೋಜನ ಪಡೆದಂಥ ವಿದ್ಯಾರ್ಥಿಗಳು ಮುಂದೆ ನೀವು ಆರ್ಥಿಕವಾಗಿ ಸಬಲರಾದಾಗ ಇದೇ ಸಂಘದ ಮುಖಾಂತರ ಇನ್ನೂ ಬರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸಹಾಯವನ್ನು ಮಾಡಲಿಕ್ಕೆ ಮುಂದೆ ಬರಬೇಕಂತೇಳಿ ನಮ್ಮ ವರದಿಯಲ್ಲಿ ಹೇಳಿದರು ಅವರು. ಅಡ್ಕ ನೆತ್ತಿಲ ಬಹು ಹಿತಕಾರಿ ಸಂಘಕ್ಕೂ ಅಡ್ಕ ಶ್ರೀ ಭಗವತಿ ಕ್ಷೇತ್ರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಇಲ್ಲಿನ ಎಲ್ಲ ಚಟುವಟಿಕೆಗಳಿಗೆ ಅವರು ಆರ್ಥಿಕವಾಗಿ ಧನ ಸಹಾಯ ನೀಡಿದರು. ನಮ್ಮ ಮೇಲಿನ ಕ್ಷೇತ್ರದ ಜೀರ್ಣೋದ್ಧಾರ ಆಗಿರ್ಬೋದು, ಕೆಳಗಿನ ಕ್ಷೇತ್ರದ ಜೀರ್ಣೋದ್ಧಾರ ಆಗಿರ್ಬೋದು. 2017ರಲ್ಲಿ ನಮ್ಮ ಈ ಸಭಾಂಗಣದ ಒಂದು ನವೀಕರಣವನ್ನು ನಾವು ಮುಂದುವರಿಸಿದಾಗ ನಮಗೆ ಯಾರು ಧನ ಸಹಾಯ ಮಾಡ್ತಂತ ವಾಗ್ದಾನ ಮಾಡಿದವರು ಆ ಕಾಲದಲ್ಲಿ ನಮ್ಮ ಸ್ವಲ್ಪ ಹಿಂದೆ ಸರಿದರು. ಆಗ ನಮ್ಮ ಆರ್ಥಿಕವಾಗಿ ನೆರವಿಗೆ ಬಂದವರು ಅಡ್ಕ ಬೋವಿನ ಎತ್ತಿಲ ಹಿತಕಾರಿ ಸಂಘದವರು. ನಾವು ಅವರನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು 10 ಲಕ್ಷ ರೂಪಾಯಿಯನ್ನು ಸಾಲ ಒಯ್ಗೊಟ್ಟಿದ್ದರೆ ಅದನ್ನು ಇವಾಗ ಮರುಪಡಿಸಿದ್ದೇವೆ. ಮುಂದೆಯೂ ಸರ್ ನಿಮ್ಮೆಲ್ಲ ವಿನಂತಿ, ನಮಗೆ ಆರ್ಥಿಕ ಸಂಕಷ್ಟಗಳು ಬಂದಾಗ ನೀವು ಇದೇ ರೀತಿ ನಮಗೆ ಸಹಕಾರ ನೀಡಬೇಕಂತ ನಾವು ಈ ವೇದಿಕೆಯಿಂದ ಅವರನ್ನು ಒಂದು ವಿನಂತಿ ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಕ್ಕೆ ಅಡ್ಕ ನೆತ್ತಿಲ ಬಹು ಹಿತಕಾರಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಬಂದಂಥ ಎಲ್ಲ ಅತಿಥಿಗಳಿಗೂ ವಂದನೆಗಳು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷೀಯ ಭಾಷಣದಲ್ಲಿ ಒಂದು ವಿಷಯವನ್ನು ಈವಾಗಲೇ ಪ್ರೋತ್ಸಾಹಧನ ಸ್ವೀಕರಿಸಿದಂಥ ಮಕ್ಕಳು ಆಲೋಚಿಸಿರ್ಬೋದು. ಏಕೆಂತೇಳಿದರೆ ಹರೀಶ್ ಟಿ ಉಚ್ಚಿಲವರು ಒಂದು ವಿಷಯ ಹೇಳಿದರು. ಇವತ್ತಿನ ದಿವಸ ಏನು ವಿದ್ಯಾ ಪ್ರೋತ್ಸಾಹಧನ ಸ್ವೀಕರಿಸಿದಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಇದೇ ವಿದ್ಯಾ ಪ್ರೋತ್ಸಾಹಧನದಿಂದ ಶಿಕ್ಷಣದ ಉತ್ತುಂಗ ಶಿಖರಕ್ಕೆ ಏರುವುದಲ್ಲ. ಆದುದರಿಂದ ಅವರು ಇದರಲ್ಲಿ ಸಫಲರಾಗಿ ಮುಂದೆ ಈ ಸಂಸ್ಥೆಯನ್ನು ನಡೆಸಬೇಕು ಅಂತೇಳಿ ಅದು ಒಳ್ಳೆಯ ಒಂದು ಸಂದೇಶ. ಏನಂತ ಹೇಳಿದರೆ ಅಂಥ ಒಂದು ಸಂದೇಶ ಎಲ್ಲ ಮಕ್ಕಳು ತಮ್ಮ ಮನಸ್ಸಿನಲ್ಲಿ ಕರಗತ ಮಾಡಿಕೊಂಡ್ರೆ ಮುಂದಿನ ದಿವಸಗಳಲ್ಲಿ ನಮ್ಮ ಈ ಅಡ್ಕ ನೆತ್ತಿಲ ಮಲಯಾಳ ಬಹು ಹಿತಕಾರಿ ಸಂಘ ಒಳ್ಳೆಯ ಸದೃಢವಾಗಿ ಬೆಳೆಯುವುದರಲ್ಲಿ ಸಂದೇಹ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಅಧ್ಯಕ್ಷೀಯ ಭಾಷಣವನ್ನು ಮಾಡಿ ನಮಗೆ ಒಳ್ಳೆಯ ಸೂಕ್ತವಾದ ಸಲಹೆಯನ್ನು ನೀಡಿದಂಥ ಹರೀಶ್ ಟಿ ಉಚ್ಚಿಲ್ ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಕಾರ್ಯಕ್ರಮದ ಮುಕ್ತಾಯ ಹಂತ ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಅಡ್ಕ ನೆತ್ತಿಲ ಮಲಯಾಳ ಬಹು ಹಿತಕಾರಿ ಸಂಘದ ಕಾರ್ಯದರ್ಶಿಯವರ ಪಾಲಿಗೆ ಒದಗಿ ಬರುತ್ತದೆ. ಇವರು ಶ್ರೀ ಶ್ರವಣ ಬೆಲ್ಚಪಾಡರು ಇವರು ಧನ್ಯವಾದ ಸಮರ್ಪಣೆಯನ್ನು ಗೈಯಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ಶುಭ ಸಂಜೆ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಪ್ರಾರಂಭಿಸಿದ ಕಾರ್ಯಕ್ರಮ ಮುಕ್ತಾಯವಾಗಲೇಬೇಕು. ಇಂದಿನ ಅಡ್ಕ ನೆತ್ತಿಲ ಹಿತಕಾರಿ ಸಂಘ ಮಲಯಾಳ ಬಹು ಹಿತಕಾರಿ ಸಂಘದ 2ನೇ ಸಭೆಯ ವತಿಯಿಂದ ನಡೆಯುವ ವಿದ್ಯಾ ಪ್ರೋತ್ಸಾಹಧನ ಕಾರ್ಯಕ್ರಮದ ಇಂದಿನ ಮುಖ್ಯ ಅತಿಥಿಯಾಗಿ ನಾವು ಆತ್ಮೀಯವಾಗಿ ಅವರಲ್ಲಿ ಮನವರಿಕೆ ಮಾಡಿಕೊಂಡಾಗ ಎಷ್ಟೇ ಕಾರ್ಯಕ್ರಮ ಇದ್ದರೂ ಅದನ್ನು ಒಂದು ಬದಿಗೆ ಸೇರಿಸಿ ನಿಮ್ಮ ಕಾರ್ಯಕ್ರಮ ಸಂಜೆ ಬರ್ತೇವೆ ಅಂತ ಹೇಳಿ ಆತ್ಮೀಯವಾಗಿ ಒಪ್ಪಿಕೊಂಡಿದ್ದಾರೆ ಅಂತ ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ ಪ್ರಾಧ್ಯಾಪಕರು, ಸಂತ ಆಗ್ನೆಸ್ ಕಾಲೇಜ್ ಪ್ರಾಧ್ಯಾಪಕರು ಹಾಗೂ ಡಾಕ್ಟರ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಧರ್ಮ ಶಿಕ್ಷಣ ಕೇಂದ್ರ ಸ್ಥಾಪಕರು ಆದಂಥ ಅರುಣ್ ಉಳ್ಳಾಲ್ ಇವರಿಗೆ ಆತ್ಮೀಯವಾದ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಅಧ್ಯಕ್ಷರಾದ ಕರುಣಾಕರ್ ಕೋಟೆಕರ್ ಇವರು ಸ್ಮರಣೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೆಲ್ಲರ ಆತ್ಮೀಯರು, ನಮ್ಮ
ಸಮುದಾಯದ ಮೂರರ ಬಾವಿ ಸಭಾ ಸೋಮೇಶ್ವರದ ಅಧ್ಯಕ್ಷರು ಆದಂಥ ನಗುಮುಖದ ಎಲ್ಲರೊಂದಿಗೂ ಪ್ರೀತಿಯಿಂದ ಇರುವಂತಹ ನಮ್ಮ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದ ಹರೀಶ್ ಟಿ ಉಚ್ಚಿಲ್ ಇವರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವರಿಗೆ ಬಾಲಕಾರ್ನವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೂ ಅಡಕ ನೆತ್ತಿಲ ಹಿತಕಾರಿ ಸಂಘದ ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಸ್ಥಾನದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ಬಾಲಕಾರ್ನವರು, ಆಡಳಿತ ಮುಕ್ತೇಶ್ವರು, ಅಡಕ ಶ್ರೀ ಭಗವತಿ ಕ್ಷೇತ್ರ. ಇವರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಇನ್ನೊಬ್ಬ ಅತಿಥಿಯಾದ ಗೌರವ ಸ್ಥಾನದಲ್ಲಿ ಶ್ರೀ ಸಂತೋಷ್ ಪೂಜಾರಿ, ಅರ್ಚಕರು, ನೆತ್ತಿಲ ಶ್ರೀ ಗುತ್ತಮ್ಮ ಭಗವತಿ ಕ್ಷೇತ್ರ. ಇವರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ನಮ್ಮ ಇಷ್ಟು ಹೊತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಆ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ ಶ್ರೀ ನವೀನ್ ಬೆಳ್ಚಪ್ಪಾಡರು, ಅಡಕ ಶ್ರೀ ಭಗವತಿ ಕ್ಷೇತ್ರ. ಇವರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಶಾಲು ಹಾಕಿ ಗೌರವಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸ್ತಾ ಇದ್ದೇವೆ. ಜೀವನ್ ಸೋಮೇಶ್ವರ ಇವರು ನಮ್ಮ ನಿರ್ವಹಣೆ ಮಾಡಿದಂಥ ನವೀನ್ ಬೆಳ್ಚಪ್ಪಾಡರು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಇದಕ್ಕೆ ಸಂಪೂರ್ಣ ನನಗೆ ಸಹಕಾರ ಕೊಟ್ಟದ್ದು ಜೀವನ್ ಸೋಮೇಶ್ವರ. ಇವರಿಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಇಂದಿನ ಧ್ವನಿವರ್ಧಕವನ್ನು ನಿರ್ವಹಿಸಿದ್ದಾರೆ ನಂದ ಎಲೆಕ್ಟ್ರಿಕಲ್ಸ್. ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಅಡಕ ನೆತ್ತಿಲ ಹಿತಕಾರಿ ಸಂಘ ಇಂದಿನ ಕಾರ್ಯಕ್ರಮವನ್ನು ನಿಯೋಜಿಸಿ ಅದನ್ನು ಆತ್ಮೀಯವಾಗಿ ಭಾಗವಹಿಸಿ ನಮ್ಮ ಅಡಕ ನೆತ್ತಿಲ ಹಿತಕಾರಿ ಸಂಘದ ಅಧ್ಯಕ್ಷರು ಆದಂಥ ಶ್ರೀ ಕರುಣಾಕರ್ ಕೋಟೆಕ್ಕರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಹಾಗೂ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಸಭಾಭವನದ ನಾವು ಇಂದಿನ ದಿನ ನಡೆಸಬೇಕು ಅಂತ ಹೇಳಿ ಸಭಾಭವನವನ್ನು ನಾವು ಕೇಳಿದಾಗ ಸಂಪೂರ್ಣವಾಗಿ ಆ ಕಾರ್ಯಕ್ರಮವನ್ನು ನೀವು ಮಾಡಿ ಅಂತ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅಡಕ ಶ್ರೀ ಸಭಾಭವನದ ಮೂರರ ಬಾವಿ ಮಹಾಸಭಾ ಸೋಮೇಶ್ವರ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆ ಮುಂಭಾಗದಲ್ಲಿ ಇರುವಂಥ ಅಚ್ಚಮಾರುವಂಥ ರವಿ ಮೂಲ್ಯಚ್ಚ ಹಾಗೂ ರವಿಕಾರ್ ಅವರು ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಮುಂಭಾಗದಲ್ಲಿರುವ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ನಮ್ಮ ಸದಸ್ಯರು ಆದಂಥ ಎಲ್ಲರಿಗೂ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ವಿಡಿಯೋ ಚಿತ್ರೀಕರಣದ ಮೂಲಕ ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಹೊಸಪುರ ಚಾನೆಲ್ ವಿದ್ಯಾಧರ್ ಶೆಟ್ಟಿ. ಇವರಿಗೂ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವರಿಗೆ ಶಾಲನ್ನು ನೀಡಿ ಗೌರವಿಸಬೇಕಾಗಿ ನಮ್ಮೆಲ್ಲರ ಪರವಾಗಿ ಗೌರವದಿಂದ ಸ್ವಾಗತಿಸುತ್ತೇವೆ. ಪ್ರೋತ್ಸಾಹಧನ ಕಾರ್ಯಕ್ರಮ ವೇದಿಕೆಯ ಮುಂಭಾಗದಲ್ಲಿರುವ ಅಚ್ಚಮಾರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಕಾರಣೀಭೂತರಾದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಒಂದನೇ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳ್ತೇವೆ. ಜೈ ಹಿಂದ್.